ಕೃಷಿಕರಾದ ಚಿಂತಕರಾದ ಪುನಂಚಿನ ಪಿಲಾರು ಮೇಗಿನ ಮನೆತ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಪಾಲ್ಪಡೆಯಿರುವಲ್ಲರು ಅಂಚನೆ ಮಲ್ಲ ಬಿನ್ನೆರ್ನ ಗದ್ದುಗೆಗೆ ನಮ್ಮೊಟ್ಟಿಗೂ ಸೇರಿರುವಲ್ಲರು ಉಳ್ಳಾಲ ಎಇ ವಿಸ್ಕಂದ ಶ್ರೀಮತಿ ನೀನಾ ಸಂದೇಶ್ ಶೆಟ್ಟಿ, ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರು ಶ್ರೀಮತಿ ಮನ್ಸೂಳಾ ರಾವ್, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟದ ಶ್ರೀಮತಿ ಸೌಮ್ಯ ರವಿ ಆಧಾರದ ರೂಪಡು ಆಶೀರ್ವಾದ ಪಡೆಯೊಂದು ಪುನಂಚಿನ ಪುಣ್ಯದ ನಾಡಿಡುಲ್ಲ ಅಂಚಿತ್ತಿ ನಾಡಡು ಇನಿ ಕುಂಪಲ ಪರಿಸರ ಕೈಲಾಸದ ಲೆಕ್ಕ ತೋಚೊಂದುಂಡು ಪಂಪುನೆಕ್ ಪ್ರತೀತಿ ಕಾರಣ ಮೂರು ಆರಾಧನೆ ಮಲ್ಪರೆ ನಮಕ್ ಮಾತೆ ಆಶೀರ್ವಾದ ಮನ್ಪರೆ ಒಂದು ಸೌಭಾಗ್ಯದ ರೂಪಡು ಮೂರ್ದು ಬತ್ತು ಪುನಂಚಿನ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ. ಈ ಕ್ಷೇತ್ರದ ಒಂಜಿ ಶಿವ ಮಂಟಪಡು ನಡತೊಂದುಂಡು ಸುರುಕಾದ ಅಪ್ಪೆಲ್ಲೆಗೆ ಒಂಜಿ ಮಾನೈತ ಸಂದೈತ ಗೌರವ ಅವೇ ಮಾತೃ ಸಂಗಮ ಏನಿತ ಈ ಕಾರ್ಯಕ್ರಮನು ಸುರು ಮಲ್ಪಯೋಗ್ಸರ ಸುರುಕಾದ ಯೋಗಿಲನ ಒಂಜಿ ಆಶೀರ್ವಾದ ಯೋಗ ಭಾಗ್ಯದ ಸೌಭಾಗ್ಯ ತೂಪುನಂಚಿನ ಪೊರ್ಲು ನಮಕ್ ನಿತಿಕದಲ್ಲ ನಮ್ಮ ಕಡಲ ಪುಡಿಟು ಮುರ್ಕೊಂಡು ಪುನಃ ಆ ಸೂರ್ಯ ಭಗವಾನ್ನ ಒಂಜಿ ಆಶೀರ್ವಾದ ಆ ಕಡಲ ಪುಡಿಟು ಪುನಚಿನ ಸಾರಮಣಿ ದೈವದೇವಿಯರ್ನ ಶುಭಾಶೀರ್ವಾದ ಭರಮ ಕಲಶೋತ್ಸವದ ಸಂಭ್ರಮಗೂ ನಮ್ಮ ಮಾತ ಒಂಜಾಕ ಲೀಲಾಗಟ್ಟಿ ಇವಿರಣಿಯಾನ ಎದುಕೊನೋದಲ್ಲ ಶ್ರೀಮತಿ ಸುಲೋಚನಿ ಅಂಚನೆ ಶ್ರೀಮತಿ ಮನ್ಸುಳಾ ರಾವ್ ಎಂಬೆರ್ಲ ಈ ಒಂಜಿ ಚಾವಡಿಡು ನಮ್ಮೊಟ್ಟಗು ಒಟ್ಟು ಸೇರೋಡು ಪಂಡದು ಕೆಲ ಪೊರ್ಲುದ ಸಂಗಮ ಪೊರ್ಲ ರೀತಿಡು ಸಾಗಡು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಪೊರ್ಲುಡು ನಡಪಡು ಪಂಪಿನ ಚಿಂತನೆಡು ಧಾರ್ಮಿಕ ಸಭೆ ಲೇಸದ ಸುರುತ ಗದಿಗೆಯಾದ ಸುರುಕಾದ ನಮ್ಮ ಆಶೀರ್ವಾದ ಪಡೆಯೋನುಗ ಪ್ರಾರ್ಥನೆದ ಮುಖೇನ ಭಜೆ ಶ್ರೀ ವಿಘ್ನರಾಜಂ ಭಜೇಹಂ 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 ಭಜೆ ತಮಿಹ ಶ್ರೀ ವಿಘ್ನರಾಜ ಭಜೆ ಸಂತತಮಹಂ ಕುಂಜರಮುಖಂ ಶಂಕರಿಸುತಂ ತಮಿಹ ಶ್ರೀ ವಿಘ್ನರಾಜಂ ಭಜೆ ಶ್ರೀ ವಿಘ್ನರಾಜಂ ಭಜೆ ಸೇವಿತ ಸುರೇಂದ್ರ ಮಹನೀಯ ಗುಣಶೀಲಂ ಜಪ ತಪ ಸಮಾಧಿ ಸುಖ ವರದಾನುಕೂಲಂ ಸೇವಿತ ಸುರೇಂದ್ರ ಮಹನೀಯ ಗುಣಶೀಲಂ ಜಪ ತಪ ಸಮಾಧಿ ಸುಖ ವರದಾನುಕೂಲಂ ಭಾವಿತ ಸುರ ಮುನಿಗಣ ಭಕ್ತ ಪರಿಪಾಲಂ ಭಯಂಕರ ವಿಷಂಗ ಮಾತಂಗ ಕುಲಕಾಲಂ ಶ್ರೀ ವಿಘ್ನರಾಜಂ ಭಜೆ ಶ್ರೀ ವಿಘ್ನರಾಜಂ ಭಜೆ ಕನಕ ಕೇಯೂರ ಹಾರಾವಲಿ ಕಲಿತ ಗಂಭೀರ ಗೌರಗಿಣಿ ಶೋಭಂಸ್ತು ಶೋಭಂ ಕಾಮಾದಿ ಭಯಭರಿತ ಮೂಢಮದ ಕಲಿ ಕಲುಷ ಕಂಠಿತ ಮತಂಗ ಪ್ರತಾಪಂ ಸನಕ ಸುಖ ನಾರದ ಪತಂಜಲಿ ಪರಾಶರ ಮತಂಗ ಮುನಿ ಸಂಗ ಸಲ್ಲಾಪಂ ಸತ್ಯ ಪರಮಜ್ಜನಯನ ಪ್ರಮದ ಮುಕ್ತಿಕರ ತತ್ವಮಸಿ ನಿತ್ಯ ನಿಗಮಾದಿ ಸ್ವರೂಪಂ ಶ್ರೀ ವಿಘ್ನರಾಜಂ ಭಜೆ ಶ್ರೀ ವಿಘ್ನರಾಜಂ ಭಜೆ ಶ್ರೀ ವಿಘ್ನರಾಜಂ ಭಜೆ. ಸಂಸ್ಕೃತಿ ಅವಲ ನಮ್ಮ ದಕ್ಷಿಣ ಕರಾವಳಿ ಅಂತೂ ಮದಪೇರ್ನೆ ಸಾಧ್ಯ ಹೆಚ್ಚಿ ಬತ್ತಿಂಚಿ ಬಿನ್ನೆರಿಗೆ ಬೆಲ್ಲದ ನೀರು ಕೊಡ್ದು ಅಕ್ಲಿನ ಮೂಕಿಡಿ ಇದುಕೊಂಡು ಅಕ್ಲಿನ ಸುಖ ಕಷ್ಟ ಪಾತ್ರನಂಚಿನ ಒಂಜಿ ಪುರ್ಲುದ ನಾಡು ಪಣ್ಣಂಡ ಈ ತುಳುನಾಡು ಅಂಚನೆ ಇನಿತ ನಮ್ಮ ಈ ಕಾರ್ಯಕ್ರಮಕ್ಕೆ ಬೈದಿನ ಮಿತ್ತ ಚಾವುಡುಪು ನಂಚಿನ ಮಾತ ಬಿನ್ನಿರ್ಲ ಇನಿಕ್ ನಮ್ಮ ಮೋಕೆದ ಬಂದುಲು ಅಂಚದ ಅಕ್ಲಿನೊಂಜಿ ಮೋಕೆದ ಪಾತೆರುಡು ತನ್ನ ಮದಿಪುಡು ಎದುಕೊನೇರ ಉಲ್ಲೇರು ಮಹಿಳಾ ಸಮಿತಿದ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಕುಸುಮಾಕರ್ ಎಂಬೆರು. ದೇವಳ್ಯದ ಆಡಳಿತ ಮಂಡಳಿ ಬೊಕ್ಕ ಬ್ರಹ್ಮಕಲಶ ಉಚ್ಚಯ ಸಮಿತಿದ ಪರವಾದ ತರೆತಗ್ಗಾದ ವಂದಿಸ ಒಂದುಲ್ಲ ಮಾತಾ ಆನಂದಮಯಿ ಇವರಿಗೆ ರೋಹಿಣಿ ಅಚ್ಯುತ, ಶೋಭಾ ಹೇಮಚಂದ್ರ, ದೀಪಾ ಶಂಕರ್, ಸಮೀಕ್ಷಾ ಮಕ್ಕಳು ಒಟ್ಟು ಸೇರಿದ ಒಡಲದಿಂಚಿದಿ ಮೋಕೆದ ಈ ಒಂಜಿ ಗೌರವ ಸಮರ್ಪಣೆ ಮಲ್ತೊಂದು ಇನಿತ ಮಿತ್ತ ಚಾವಡಿಗೆ ಆಶೀರ್ವಾದದ ಸಿಂಚನ ನಮಕ್ ಮಾತ ತಿಕ್ಕುಲೆಕ ಅರಡ ಆಶೀರ್ವಾದನಕ್ಕೆ ನೋಡ್ಕೊಂಡಿದ್ದಕ್ಕೆ ಅನ್ನೋದಿಲ್ಲ ಪೂತ ಈ ಒಂಜಿ ಸಮರ್ಪಣೆ ಆಯ್ತ ಒಟ್ಟುಗು ಫಲಪುರ್ಪದ ಸಮರ್ಪಣೆದ ಒಟ್ಟುಗು ಮಿತ್ತ ಚಾವಡಿದ ಇನಿತ ಮಾತೃ ಸಂಗಮದ ಕಾರ್ಯಕ್ರಮಗೂ ಇರೇನಿಗಳು ಉಡಲ್ದಿಂಚಿದಿ ಮಾತ ಸೇರ್ದಿಂಚಿ ಭಕ್ತಾದಿನ ಕೈ ತಾಟಿದ ಒಟ್ಟುಗು ಎದುಕೊನ್ನೋದಲ್ಲ. ಉದಿಪನದ ಮಲ್ಲ ಬಿನ್ನೆರಾದ ಚಾವಡಿದ ಬಾಮಡು ಓಲಗ ಆತಿನ ಪಿಲಾರು ಮೇಗಿನ ಇಲ್ಲದಾರು ಬೆನ್ನಿ ಬೆನ್ಪಾಟಿಗೆಡು ಪೊರಂಬಾಟಿಗೆದ ಅನುಭೋಗ ಇತ್ತಿನಾರಾಯಿನ ಮಲ್ಲಕ್ಕೆ ಶ್ರೀಮತಿ ಮೀನಾಕ್ಷಿ ಸೀತಾರಾಮ ಶೆಟ್ಟಿ ಇರೆಗು ದೇವಳ್ಯದ ಆಡಳಿತ ಮಂಡಳಿ ಬೊಕ್ಕ ಬ್ರಹ್ಮಕಲಶ ಉಚ್ಚಯ ಸಮಿತಿದ ಪರವಾದ ಮೋಕೆಡು ಎದ್ಕೊನೊಂದುಲ್ಲೆ ಎಮಿಕ್ಲೇನು ಸಂಧ್ಯಾ ಹರಿಶ್ಚಂದ್ರ ಬೊಕ್ಕ ಭಾರತಿ ಮೋಹನ್ ಶೆಟ್ಟಿ ಎಂಬರ ಮೋಕೆಡಿ ಎದುಕೊಂಡು ಬಂದು ಕೇನೊಂದುಲ್ಲ ಪರವಾದ ದುರ್ಗಾ ಪರಮೇಶ್ವರ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವದ ಈ ಸಂಭ್ರಮಗೂ ಎದುಕೊನೊಂದುಲ್ಲ.
ಬಂಧುಲೆ ನಮಕ್ ಮೋಕೆದೀದು ಬೈದಿರಿ ಆ ಬಂಧುಲೆಗ್ ಮೋಕೆದ ತೈ ತಾಟಿದ ಒಟ್ಟುಗು ನಮ್ಮ ಗೌರವ ಪೂರ್ವಕವಾದ ಎದುಕೊನಗ ಅಂದಕ್ಕೆ ಏನೊಂದು ತುಂಬುದ ಅತಿಥಿನ ಎದುಕೊನ್ನಂಚಿನ ಕೊಟ್ಟು ಅಂಚನೆ ನಮ್ಮಿ ಕ್ಷೇತ್ರದ ಸೇವಾ ಪೋಷಕರೆಲ್ಲ ಅಂದು ದೇವಳ್ಯದ ಪ್ರತಿ ಪುಣ್ಯ ಸೇವೆಡ್ ನಿರಂತರ ನಮ್ಮೊಟ್ಟುಗುಪ್ಪುನಾರು ಇನಿತ ಚಾವಡಿ ಲೇಸದ ಭಿನ್ನಾದಿಗೆದ ಪೀಟೋಡು ಮೆಂಕುನಾರು ಉಳ್ಳಾಲ ಮೆಸ್ಕಾಂದ ಏಯಿ ಅದು ಸೇವೆ ಸಂದಾಯ್ತ ಮಲ್ತೊಂದು ಪುನಾರು ಶ್ರೀಮತಿ ನೀನಾ ಸಂದೇಶ್ ಶೆಟ್ರ್ ಇರೆಗಲ ದೇವಳ್ಯದ ಸರ್ವ ಪದುಕೇರು ಅಂಚನೆ ಬ್ರಹ್ಮಕಲಶ ಉಚ್ಚಯ ಸಮಿತಿದ ಪರವಾದ ಮೋಕೆಡ್ ಎದ್ಕೊನೊಂದುಲ್ಲೆ ಎಂಬೆರಿನ ಲೋಲಾಕ್ಷಿ ನಾಗೇಶ್ ಬುಕ್ಕ ವಿದ್ಯಾ ಉದಯ್ ಒಡಲ್ ದಿಂಚಿದಿ ಮೋಕಿಡ ಸ್ಮರಣಿಕೆ ಒಪ್ಪ್ಯಾದ ಶಾಲ ಪದ್ಧತಿದ ಎದುಕೊನೊಡು ಪಂಡದ ಕೇನೊಂದುಲ್ಲ ಜೋರಾಯಿನ ಕೈ ತಾಟಿ ಬರಡು ಬಂದುಲೆ ನಮ್ಮಿ ಕಾರ್ಯಕ್ರಮಕ್ಕೆ ಒಡಲ್ ದಿಂಚಿದಿ ಮೋಕಿದಿ ಸಾಮಾಜಿಕ ಚಟುವಟಿಕೆಡು ಉಮೇದ್ ಇತ್ತಿನಾರು ಶ್ರೀಮತಿ ಮಂಜುಳಾ ರಾವ್ ಇರೆನು ಈ ಪೊರ್ತುಡು ದೇವಳ್ಯದ ಸರ್ವ ಪದುಕೇರ್ ಅಂಚನೆ ಬ್ರಹ್ಮಕಲಶ ಉಚ್ಚಯ ಸಮಿತಿದ ಪರವಾದ ಮೋಕೆಡ್ ಎದ್ಕೊನೊಂದುಲ್ಲೆ ಡಾಕ್ಟರ್ ಮಂಜುಳಾ ರಾವ್ ಎಂಬೆರಿನ ಮೋಕಿದಿದು ಎದುಕೊನೊಡು ಪಡೆದು ರೇವತಿ ವಿಶ್ವನಾಥ್ ಬುಕ್ಕ ಶಶಿಕಲಾ ರಾಜೇಶ್ ಎಮ್ಮೆರ್ಡ ಕೇನೊಂದುಲ್ಲ ಮೋಕಿಡು ಒಡಲದಿಂಜಿ ದಿನ ಅಭಿಮಾನದ ಸ್ವಾಗತ ಸುಸ್ವಾಗತ ಬತ್ತಿಂಚಿ ಬಾತ ಭಕ್ತಾದಿನ ಕೈ ತಾಟಿದ ಒಟ್ಟುಟುಗು ಓಲಗಾತಿನ ಮಲ್ಲ ಬಿನ್ನೆದಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಒಂದೇನು ಉಂಡು ಮಲ್ತಿನ ಪೆರ್ಮೆದ ಗುರ್ಕಾಲು ಶ್ರೀ ಉಳಿದೊಟ್ಟು ರವೀಂದ್ರ ಶೆಟ್ರಿನ ಸೇವೆಗೆ ಒಂಜಾತ್ ಬಲದಿಂಜ ಒಂದು ಶಾಲೆನ ಮಲ್ಲ ಮಟ್ಟಡು ಬುಲೆಪ ಒಂದು ಬೇತೆ ಬೇತೆ ಸಮಾಜದ ಜೋಕ್ಲೆಗ್ ಬರವುದ ದೇವಳ್ಯನು ಸುಧಾರಿಪುನ ಕಜ್ಜದ ಸೇವಕಿಯಾದ ಪುಗಾರ್ತೆ ಪಡೆಯಿನ ಶ್ರೀಮತಿ ಸೌಮ್ಯ ರವೀಂದ್ರ ಶೆಟ್ಟಿ ಇರೇನು ಸರ್ವೇರ್ನ ಪರವಾದ ಮೋಕಿಡು ಎದ್ಕೊನೊಂದುಲ್ಲೆ ಎಂಬೆರಿನ ರೇಖಾ ಕಟ್ಟೆ ಗಾರ್ಡನ್ ಬುಕ್ಕ ಕಲಾವತಿ ರಘುವೀರ್ ಮುಕಲು ಮೋಕಿಡಿ ಎದುಕೊನೊಡು ಪಂಡು ಕೆನೊಂದು ನಂಚಿನ ದೇರ್ಲಕಟ್ಟದ ಊರುಡು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಪಂಪಿನಂಚಿನ ಒಂಜಿ ಬಾರಿ ಪುರ್ಲುದ ಶಾಲೆನ ಉಂಡು ಮಲ್ತದ ಮುಂದುವರಿಸೊಂದುಪುನ ಮುಂದಾಳತ್ವನ ವಹಿಸೊಂದುಪುನ ಅಂಚಿನ ರವೀಂದ್ರ ಶೆಟ್ಟಿ ಇವೆರ್ನ ಪುರ್ಲುದ ಮೋಕೆದ ಬುಡೆದಿಂದೆ ಪೊನಲಿ ಸೌಮ್ಯ ರವೀಂದ್ರ ಶೆಟ್ಟಿ ಇವೆರಿನಿಯಾನ ಮೋಕಿಡು ಎದುಕೊನೊಂದುಲ್ಲ ತುಂಬುತ್ತ ನಮ್ಮ ಬಿನ್ನಿರು ಬರವುದ ಮರ್ಗಿಲಿಡು ಬೆನ್ನಿ ಬೆನೊಂದು ಧಾರ್ಮಿಕ ಮಂದಿರೋಡು ನಿಚ್ಚಲ ಸೇವೆ ಸಂದಾಯ್ತ ಮಲ್ತೊಂದು ಪುನಃ ಶ್ರೀ ಬಾಲಕೃಷ್ಣ ಮಹಿಳಾ ಸಮಿತಿ ಕುಂಪಲ ಒಂದೆತ್ತ ಗುರ್ಕಾರ್ಮೆದ ನುಗನು ಪತ್ತೇರು ಪೊಂಜೋಲೇನು ಒಟ್ಟು ಸೇರ ಒಂದು ಕೃಷ್ಣ ದೇಬೇರಿನ ಸೇವೆನು ಮಲ್ತೊಂದು ಬರೊಂದು ಪುನಃ ಶ್ರೀ ಕ್ಷೇತ್ರ ಬ್ರಹ್ಮಕಲಶೋತ್ಸವ ಸಮಿತಿದ ಗುರ್ಕಾರೇರು ಶ್ರೀ ಸತೀಶ್ ಕುಂಪಲ ಎಂಬೆರ್ನ ಗುರ್ಕಾರ್ದಿ ಶ್ರೀಮತಿ ಮಮತಾ ಸತೀಶ್ ಕುಂಪಲ ಇನಿತ ಮಲ್ಲ ಬಿನ್ನೆದಿ ಇರೇನು ಸರ್ವೇರ್ನ ಪದವಾದ ಮೋಕೆಡ್ ಎದ್ಕೊನೊಂದುಲ್ಲೆ ಕೃಷ್ಣನ ಊರುಡು ನನಾತ್ ಪುರ್ಲ ಪೊಲಿಕೆದ ಕಾರ್ಯಕ್ರಮ ನಡಪೊಡಾಂಡ ಈ ರಾಧಿನ ಸಾತು ಬೋಡಿಗೆ ಅಂಚನೆ ಶ್ರೀ ಸತೀಶ್ ಕುಂಪಲ ಎಂಬೆರ್ನ ಧರ್ಮಪತ್ನಿ ಆದುಪುನ ಶ್ರೀಮತಿ ಮಮತಾ ಸತೀಶ್ ಎಂಬೆರೆಗಲ ಯಾನ ಮೋಕಿಡಿ ಎದುಕೊಂಡು ಎಂಬೆರೆಗು ಪ್ರೇಮಲತಾ ಉಮಾನಾಥ್ ಬುಕ್ಕ ಕುಸುಮ ಜಯರಾಜ್ ಮುಕಲ ದಯ ಮಲ್ತದು ಶಾಲು ಉಪ್ಪಿಯಾದ ಎದುಕೊನೊಡು ಪಂದು ಕೆನೊಂದುಲ್ಲ ಪೊಂಜೋಲ್ನ ಕೂಟೋಡು ಹಿರಿಯಮ್ಮ ಆದ ಶ್ರೀ ದುರ್ಗಾ ಪರಮೇಶ್ವರ ದೇವಳ್ಳಿಯಡು ನಿಚ್ಚ ಸರ್ವೇರ್ನ ಒಟ್ಟುಗೆ ಇತ್ತದು ಸೇವೆ ಮಲ್ತೊಂದು ಪುನರ್ ಇನಿತ ಚಾವಡಿ ಲೇಸಡು ಓಲಗಾತಿನಾರು ಶ್ರೀ ಕ್ಷೇತ್ರ ಮಹಿಳಾ ಸಮಿತಿದ ಮರ್ಯಾದಿದ ಗುರ್ಕಾರ್ದಿ ಶ್ರೀಮತಿ ಲೀಲಾ ಗಟ್ಟಿ ಇರೆಗ್ಲ ಸರ್ವೇರ್ನ ಪರವಾದ ಮೋಕೆಡು ಎದುಕೊನೊಂದುಲ್ಲೆ ಇವೆರಡು ಪವಿತ್ರ ಗಣೇಶ್ ಬುಕ್ಕ ಮೋಹಿನಿಯ ಸುವರ್ಣ ಮೋಕೆದೀದು ಎದುಕೊನೊಡು ಪಡೆದು ಕೇನೊಂದುಲ್ಲ ಧರ್ಮ ಸಾಂಸ್ಕೃತಿಕ ವಿದ್ಯಾ ಕ್ಷೇತ್ರದ ಒಂಜಿ ಸಂಗಮಾಂದೆ ಪನೊಲಿ ಈ ಒಂಜಿ ಪುರ್ಲ ಪುಲಿಕಿದ ಮರ್ಗಿಲಿಡು ಬೆನ್ನಿ ಬೆನ್ಪುನ ನಮ್ಮ ಕುಡೊಂಜಿ ಮಲ್ಲ ಬಿನ್ನಿದಿ ಸಮಾಜ ಸಂಘಟನೆ ಚಾತುರ್ಪುದ ನುಗನು ಪತ್ತೊಂದು ಕುಲಾಲ ಪೊಂಜೋಲೆನ ಕೂಟದ ಗತ್ತದ ಗುರ್ಕಾರ್ದಿ ಅಕ್ಕೆ ಶ್ರೀಮತಿ ಸುಲೋಚನಿ ಟೀಚರ್ ಇದೆಲ್ಲ ಮೋಕೆಡ್ ಎದ್ಕೊನೊಂದುಲ್ಲೆ ನಮ್ಮ ಗತ್ತದ ಗುರ್ಕಾರ್ದಿಗ ಗತ್ತದ ಲೇಸಿಗ ರಾಧಿಕಾ ಪ್ರವೀಣ್ ಬೊಕ್ಕ ಬಿಂದು ಚೇತನ್ ನಗರ್ ಮೋಕೆಡಿ ಎದುಕೊನೊಡು ಪಂದ ಕೇನೊಂದುಲ್ಲೆ ಬಂತುಲೆ ನಮ್ಮ ಕಾರ್ಯಕ್ರಮಕ್ಕೆ ಬೈದಿಂಚಿನ ಮಾತೃಮಣಿಗಳು ಮೊಕಲು ಬಿನ್ನಿರ್ನಕಲು ಮೊಕಲು ಮೊಕಲಿನ ಜೋರಾಯಿನ ಕೈ ತಾಟಿಡ ಎದುಕೊನೊಡವು ಗೌರವ ಪೂರಕವಾದಕ್ಲಿಗ ಗೌರವ ಸಂದೈತ ಮಲ್ಪನೋಡು ನಮ್ಮ ಕರ್ತವ್ಯ ಅಂಚದ ಜೋರ ಕೈ ತಾಟಿ ಬರಡು ಪಂದ ಕೇನೊಂದು ಶ್ರೀಮತಿ ಸುಲೋಚನಿ ಟೀಚರ್ ಎಂಬೆರೆಗೂ ಲೇಸಿದ ನಮ್ಮ ಬಿನ್ನಿನಕಲು ಮೋಕೆಡಿ ಎದುಕೊನೊಡು ಪಂದ ಕೇನೊಂದುಲ್ಲ
ಕ್ಷೇತ್ರದ ಮಹಿಳಾ ಸಮಿತಿದ ಗುರ್ಕಾರ್ದಿ ನಿಚ್ಚಲ ದೇವಳ್ಳಿಯಡು ಸೇವೆ ಸಂದಾಯಿತ ಮಲ್ತೊಂದು ಬರ್ಪುನಾರ್ ನಮ್ಮ ಮಾತಿರ್ನಲ ಒಟ್ಟುಗೆ ಇಪ್ಪುನಾರ್ ಶ್ರೀಮತಿ ಪ್ರಮೀಳಾ ವಿಜಯ್ ಮೆರೆಗಿಲ ಮೋಕೆಡ್ ಯಾನ್ ಎದುಕೊನೊಂದುಲ್ಲೆ ಶ್ರೀಮತಿ ಶಾಲಿನಿ ದೇವದಾಸ್ ಬುಕ ಉಷಾ ಉದಯ್ ಮೇರ ಮೋಕೆದೀದು ಎದುಕೊನೊಡು ಪಂದು ಕೇನೊಂದುಲ್ಲ ಶಾಲ ಪೊದಿದು ಸ್ಮರಣಿಕೆಯನ್ನು ಒಪ್ಪಿಯಾದು ಶಾಲಿನಿ ದೇವದಾಸ್ ಬುಕ ಚಾವಡಿದ ಎದುರುದ ಮರ್ಗಿರಳು ಸೇರ್ದಿಂಚಿ ಮಾತ ಭಕ್ತ ಜನಮಂದಿಲೇನು ಶ್ರೀ ಕ್ಷೇತ್ರದ ಪರವಾದ ಮೋಕೆಡೆ ಎದ್ಕೊನೊಂದುಲ್ಲೆ ಅಂಚನೆ ವಾರ್ತಾ ಮಾಣಿಲೆಲ್ಲ ಮೋಕೆಡೆ ಎದ್ಕೊನೊಂದು ಎನ್ನ ಎದ್ಕೊನ್ನ ಪಾತೆರಗು ಚುಕ್ಕಿದಿ ಒಂದುಲ್ಲೆ ಸೊಲ್ಮೇಲು ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಅಂಡ ಈ ಕ್ಷೇತ್ರದ ಪರಿಚಯದೊಟ್ಟಿಗೂ ಈ ಕ್ಷೇತ್ರ ಉಂಡಾಯಿನಂಚಿನ ಪೂರ್ಲ ಪುಲಿಕಿದ ಪಾತೆರನು ಎರಡು ಮದಿಪದ ಒಟ್ಟುಗು ತಿರುಪಾಯರ ಉಲ್ಲೆರು ತನ್ನ ಪ್ರಾಸ್ತಾವಿಕದ ನುಡಿಟ್ಟು ಮಹಿಳಾ ಸಮಿತಿದ ಗುರ್ಕಾರ್ದಿ ಶ್ರೀಮತಿ ಪ್ರಮೀಳಾ ವಿಜಯ್ ಎಂಬರು ಮಹಾದೇವಾಯತೆ ನಮಃ. ದೇವಾದಿ ದೇವನಾದ ಮಹಾದೇವನ ಪಾದಕಮಲಗಳಿಗೂ ಜಗನ್ಮಾತೆ ಆದಿಶಕ್ತಿಯ ಪಾದಕಮಲಗಳಿಗೂ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಆರಾಧ್ಯ ದೇವರಾದ ಕೃಷ್ಣ ಪರಮಾತ್ಮನಿಗೆ ಮನಸ್ಸಾ ವಂದಿಸುತ್ತಾ ದುರ್ಗಾ ಪರಮೇಶ್ವರ ಶಿವಪುರದ ವೇದಿಕೆಯಲ್ಲಿದ್ದು ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಲಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಮಾತಾನಂದಮಯಿ ಶ್ರೀ ಕ್ಷೇತ್ರ ಒಡಿಯೂರು ಇವರಿಗೆ ಶಿರಬಾಗಿ ನಮಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಮಾತೆಯರಿಗೂ ಹಾಗೆ ಭಗವದ್ಭಕ್ತರಿಗೂ ವಂದಿಸುತ್ತಾ ಇದೊಂದು ವಿಶೇಷ ವೇದಿಕೆ ಮಾತೃ ಸಂಗಮ. ವಿವಿಧ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಮಾತೆಯರಿಂದ ವೇದಿಕೆ ಕಂಗೊಳಿಸುತ್ತಿದೆ. ಶ್ರೀ ದುರ್ಗಾ ಪರಮೇಶ್ವರ ಎಂಬ ಹೆಸರಿನಲ್ಲಿ ದುರ್ಗೆಯ ಹೆಸರು ಮೊದಲು ಇರುವ ಕಾರಣ ಬಹುಶಃ ಈ ಬ್ರಹ್ಮ ಕಲಶೋತ್ಸವದ ಪ್ರಥಮ ವೇದಿಕೆ ಮಾತೆಯರಿಗೆ ದೊರೆತಿದೆ. ಇದೇ ಮೊದಲ ಬಾರಿ ಎಂದು ನನ್ನ ಅನಿಸಿಕೆ. ಹಾಗೆ ಕುಂಪಲ ಪ್ರದೇಶವು ದೇವತಾ ಕಾರ್ಯಗಳಿಂದ ಭಕ್ತಿ ಪ್ರಭಾವಕ್ಕೆ ಒಳಗಾದ ಊರು ಎಂದು ಹೇಳಲು ಆನಂದವಾಗುತ್ತದೆ. ಕಳೆದ ಹಲವಾರು ವರ್ಷಗಳಿಂದ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಭವಾನಿ ಶಂಕರ್ ಶಾಂತಿ ಹಾಗೂ ಅವರ ಮಾತಾಶ್ರೀ ಶ್ರೀಮತಿ ವಾರಿಜಾ ಲಿಂಗಪ್ಪ ಪೂಜಾರಿಯವರು ಭಕ್ತಿಪೂರ್ವಕವಾಗಿ ತ್ರಿಕಾಲ ಪೂಜೆಯೊಂದಿಗೆ ಕ್ಷೇತ್ರ ಪಾವಿತ್ರತೆಯೊಂದಿಗೆ ಶ್ರದ್ಧೆಯಿಂದ ನೆರವೇರಿಸಿ ಭಕ್ತಾದಿಗಳಿಗೆ ಅವರ ಇಷ್ಟಾರ್ಥ ನೆರವೇರಬೇಕೆಂದು ಸಂಕಲ್ಪದಿಂದ ಪ್ರಸಾದ ನೀಡುತ್ತಿದ್ದರು. ಗೃಹಗುಡಿಯಿಂದ ಪ್ರತ್ಯೇಕ ಗರ್ಭಗುಡಿಯು ಸ್ಥಾಪನೆಯಾಗಿ ಶ್ರೀ ದುರ್ಗಾ ಪರಮೇಶ್ವರನನ್ನು ಮೂರ್ತಿ ರೂಪದಲ್ಲಿ ಪ್ರತಿಷ್ಠಾಪನೆಗೊಂಡು ಬಂದಂಥ ಭಕ್ತರಿಗೆ ಅಭಯ ನೀಡುವ ಕ್ಷೇತ್ರವೆಂದು ಪ್ರಸಿದ್ಧಿ ಪಡೆಯಿತು. 2011ರಲ್ಲಿ ಕ್ಷೇತ್ರವು ಪುನರ್ನವೀಕರಣಗೊಂಡು ಜೀರ್ಣೋದ್ಧಾರ ಕಾರ್ಯದೊಂದಿಗೆ ಬ್ರಹ್ಮಕಲಶವು ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಮಹಾಗಣಪತಿ, ಪಾರ್ವತೀದೇವಿ, ನಾಗದೇವರು, ಕ್ಷೇತ್ರಪಾಲ ಗುಳಿಗ ಹಾಗೂ ಗರ್ಭಗುಡಿಯೊಳಗೆ ಶಿವನು ಲಿಂಗರೂಪಿಯಾಗಿ ಪ್ರತಿಷ್ಠಾಪನೆಗೊಂಡು ಕ್ಷೇತ್ರವು ಶಿವಪುರವೆಂದು ಪ್ರಸಿದ್ಧಿ ಪಡೆಯಿತು. ಕ್ಷೇತ್ರದಲ್ಲಿ ಪ್ರತಿ ಸೋಮವಾರ ಅನ್ನದಾನ ಸೇವೆ, ಹುಣ್ಣಿಮೆಯ ದಿನ ಸತ್ಯನಾರಾಯಣ ಪೂಜೆ, ಅನ್ನದಾನ, ಸಂಕಷ್ಟ ಚತುರ್ದಶಿ, ಸಂಕ್ರಮಣ ಪೂಜೆ, ನಾಗದೇವರ ಪೂಜೆಗಳು, ನವರಾತ್ರಿ, ವರ್ಷಾವಧಿ ಜಾತ್ರೋತ್ಸವ ಹಾಗೂ ಕುಂಪಲ ರಾಜ ರಸ್ತೆಯಲ್ಲಿ ಶ್ರೀದೇವರ ಪೇಟೆ ಸವಾರಿ, ನಂತರ ಕುಂಪಲ ರಥೋತ್ಸವ, ವಸಂತ ಮಂಟಪ ಪೂಜೆ, ಅಭಿವೃತ ಸ್ನಾನ, ಭಕ್ತಿಪೂರ್ವಕವಾಗಿ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯ ಜಾತ್ರೋತ್ಸವ. ಕೊರೋನಾ ಸಂದರ್ಭದಲ್ಲಿ ಅಸಹಾಯಕರಿಗೆ ಅನ್ನ ವಿತರಿಸಿದಂತಹ ತೊಕ್ಕೋಟಿನ ಸಾಯಿ ಪರಿವಾರ್ ಟ್ರಸ್ಟ್ನ ಚಟುವಟಿಕೆಯಲ್ಲಿ ಶ್ರೀ ಕ್ಷೇತ್ರದ ಕೊಡುಗೆ ಅಪಾರವಾದದ್ದು. ಈಗ 2024ರ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ವಿಶೇಷ 108 ದಿನಗಳ ಹರಿನಾಮ ಸಂಕೀರ್ತನೆ. ನವೆಂಬರ್ 6ಕ್ಕೆ ಕ್ಷೇತ್ರಕ್ಕೆ ನಂದಾದೀಪ ಸಮರ್ಪಣೆ. ನವೆಂಬರ್ 7ರಿಂದ ಫೆಬ್ರವರಿ 22ರ ತನಕ ಪ್ರತಿದಿನ ಸಾಯಂಕಾಲ ಹೂದೋಳಿ ಲಗ್ನದಲ್ಲಿ ಅತಿಥಿಗಳಿಂದ ನಂದಾದೀಪ ಪ್ರಜ್ವಲನೆ ಹಾಗೂ ಬೇರೆ ಬೇರೆ ಭಜನಾ ತಂಡಗಳಿಂದ ಭಜನೆ. ಸುಮಾರು 700ಕ್ಕೂ ಹೆಚ್ಚು ಕುಟುಂಬಗಳು, ಅಂದರೆ 1400ಕ್ಕೂ ಹೆಚ್ಚು ಮೇಲೆ ಅತಿಥಿಗಳು ಈ ನಂದಾದೀಪವನ್ನು ಪ್ರಜ್ವಲನೆ ಮಾಡುವ ಮೂಲಕ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ತುಳುನಾಡ ತೇರ್ ನಾಮಾಂಕಿತದ ಹೊರದಿಬ್ಬಣ ಅಪಾರ ಭಕ್ತ ವೃಂದದೊಂದಿಗೆ ದುರ್ಗಾ ಪರಮೇಶ್ವರ ದೇವರ ಅಂಗಳವನ್ನು ತಲುಪಿದೆ.
ಇನ್ನೇನು ಕ್ಷಣಗಣನೆ ಬ್ರಹ್ಮಕಲಶೋತ್ಸವಕ್ಕೆ 24, 25, 26ರಂದು ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಕೊನೆಯದಾಗಿ ನಾವೆಲ್ಲ ನಮ್ಮ ಕಷ್ಟ ತೊಂದರೆಗಳು ಬಂದಾಗ ಇದು ನವಗ್ರಹಗಳ ಸ್ಥಿತಿಗತಿಯಿಂದ ಅಂತ ಹೇಳ್ತೇವೆ. ಹಾಗೆ ಆ ನವಗ್ರಹಗಳ ಒಂದು ತೊಂದರೆಯಿಂದ ಹೊರಬರಲು 10ನೇ ಒಂದು ಗ್ರಹ ನಮ್ಮ ಬೊಗಸೆಯೊಳಗಿರಬೇಕಂತೆ. ಅದುವೇ ಅನುಗ್ರಹ. ಆ ದುರ್ಗಾ ಪರಮೇಶ್ವರ ಹಾಗೂ ಜಗನ್ಮಾತೆಯ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ ಹಾಗೂ ಈ ವೇದಿಕೆಯಲ್ಲಿ ಒಂದು ಅವಕಾಶ ನೀಡಿದ್ದಕ್ಕಾಗಿ ವಂದನೆಗಳು. ಕೊರ್ರೋಸ್ಕರ ವಿಶೇಷವಾದ ನಮ್ಮ ಅತಿಥಿಲು ಇನಿ ನಮ್ಮ ಮಿತ್ತ ಚಾವಡಿಡುಲ್ಲೆರು ಅಂದ ಅಪ್ಪಂದ್ ಪಂಡಿ ಕೊಡಲೆ ಚೋಕ್ಲಿಗೆ ಏತು ಮೋಕೆ ಅಂತ ಪ್ರತಿ ಒಂಜಿ ಕ್ಷಣಲ್ನ ಪ್ರತಿ ಒಂಜಿ ರೀತಿದ ಪ್ರೆಚ್ಚೆಡ್ಲ ಎತ್ತೆ ಜಪ್ಪೆಲಾವಡು ಊರ್ನಗಾಂಡಲ ಲಕ್ಕದ ಬರೋಡಾಂಡಲ ಅಪ್ಪ ಪನ್ಪಿನ ಒಂಜಿ ಪಾತ್ರ ನೆನೆತಂಡ ಯಾವಿಗೆ ಕೈದಿರ್ತದ ಬರ್ಪಲಿಗೆ ಆಲು ಅಂಚಿತ್ತಿನ ಮೋಕೆ ಉಪ್ಪುನಿ ಅಪ್ಪೆಗೆ ಮಾತ್ರ ಅಂದ ಪನೊಲಿ ಅಂಚೆನೆ ಕೃಷಿಕ ಜೀವನಡು ತನ್ನನೇ ಆಯ್ನಂಚಿನ ಒಂಜಿ ಪೆಜ್ಜಿನ ದೀವೊಂದು ಇನ್ನಿ ಕೃಷಿಕ ವೃತ್ತಿಡ್ಲ ಒಂಜಿ ಧರ್ಮದ ನಿಲೆಗಟ್ಟಿಡು ಸಾಂಸ್ಕೃತಿಕದ ಒಂಜಿ ಮನದಿಟ್ಟಿಡು ಒಂಜಿ ಬಾಲಿನ ನಮ್ಮ ಈ ಒಂಜಿ ನಾಡಗ ಕೊಡ್ತೆರು ನಮ್ಮ ಇನಿತ ಉದಿಪನದ ಗುರ್ಕಾಡ್ದಿ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಪಿಲಾರು ಮೇಗಿನ ಮನೆ ಪನ್ನೆಂಡ ತಪ್ಪಾವಂದ್ ಅಂದ್ ಶ್ರೀಯುತ ಪ್ರವೀಣ್ ಶೆಟ್ಟಿ ಪಿಲಾರು ಮೇಗಿನ ಮನೆ ಎಂಬೆರ್ನ ಅಪ್ಪೆ ಆದ ಅರ್ನ ಇನಿತ ಜೀವನ ದಾನ ಧರ್ಮದ ಒಂಜಿ ನಿಲೆಗಟ್ಟಿಡು ನಡಪೊಡಾಂಡ ಅರೆಗ್ ಪ್ರತಿ ಒಂಜಿ ಸಾದಿಡ್ಲ ತನ್ನ ವಿಶೇಷ ಒಂಜಿ ಚಿಂತನೆನು ಕೊರ್ನಾರ್ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಎಂಬೆರು ಬಂಧುಲೆ ಆನಿ ಛತ್ರಪತಿ ಜೀಜಾಬಾಯಿ ನ ಪಾತ್ರಡ್ದಾತ್ರ ಇಡೀ ತುಳುವ ನಾಡದ ಈ ಧರ್ಮ ರಕ್ಷಣೆಗೆ ಕೈದೆತ್ತದ ಪತನಾರ್ ಆರು ಅಂಚೆನೆ ಈ ಉದಾರ್ಮೆದ ರೀತಿಡು ನನ್ಮ ಕನ್ನೆದುರು ಉಲ್ಲೆರು ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಎಂಬೆರು ಬಂಧುಲೆ ಜೋರಾಯಿನ ಕೈ ತಾಟಿದೊಟ್ಟುಗು ಆ ಅಪ್ಪೆನ ಒಂಜಿ ಉಡಲಿಡು ಮೋಕಿಡು ಮೂರ್ದು ಪತ್ತಿನಂಚಿನ ಶ್ರೀತ ಪ್ರವೀಣ್ ಶೆಟ್ಟಿ ಪಿಲಾರ್ ಎಂಬೆರೆಗ್ಲ ನನತ್ ಧರ್ಮದ ದಾನ ಧರ್ಮದ ನಿಲಗಟ್ಟೆಡು ಆಶೀರ್ವಾದ ತಿಕ್ಕಡು ಅರ್ನ ಚಿಂತನೆಲು ನನಾತ ಬೆಳಗಡು ತುಳುವ ನಾಡದ ಈ ಉದ್ಧಾರಗಾದ ಸದಾ ಕಾಲ ಅರೆಗು ಆ ಆಶೀರ್ವಾದ ತಿಕ್ಕಡು ಪನ್ಪಿನಂಚಿನ ಒಂಜಿ ಮದಿಪದ ಒಟ್ಟುಗು ಈರ್ನ ಕೈಯಾರೆ ಇನಿ ಈ ಒಂಜಿ ಮಾತೃ ಸಂಗಮದ ಧಾರ್ಮಿಕದ ಧರ್ಮ ಚಾವಡಿ ಉದಿಪನಾವಡು ವೇದಿಕೆಯ ಜಿಂಜಿದಿನ ಪನ್ನೆಂಡ ತಪ್ಪಾವಂದು ಕುಡರ ಜೋರೈನ ಕೈ ತಾಟಿದು ಒಟ್ಟೊಟ್ಟುಗು ಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟರಿಗ್ಲ ಒಡಲ್ ಜಿಂಜಿದಿ ಕೈ ತಾಟಿದ ಮದಿಪುನ ಕೊರಡು ಬಂದಕ್ಕೆ ಏನೊಂದಿಲ್ಲ ಒಂದು ವೇದಿಕೆನ ತೂನಗ ಬಾರಿ ಒಂಜಿ ಕಟ್ಟಿಟ್ಟು ರಾಜಕೀಯ ಜಿಂಜಿದ ಪೋತೊಡು ಪೊಣ್ಣು ದೀವಂಚಿನಂಚಿನ ಪೆಜ್ಜೆ ಇಂಜಿಗೆ ಓ ಕ್ಷೇತ್ರಲ ಇಂಚಿನ ವಿಶೇಷತೆಯನ್ನು ಪಡೆದು ದುಂಬತ್ತ ಪೋವೊಂದುಲಲು ಸಾಧನದ ಒಂಜಿ ಬಡವು ನನಾತ ಜಿಂಜಿದಿಗೆ ಪಂಪಿನಂಚಿನ ಪಾತೆರಡು ಅಲ್ಲ ಕಣ್ಣ ನಿಲಿಕೆ ಜಿಂಜೊಂದೊಡು ಪಡುಪ್ಪುನಂಚಿನ ಮಾತಾ ಅಪ್ಪಿಲ್ಲೆಗಳ ಒಂಜಿ ತಾರೆ ತಗ್ಗ ಒಂದು ಸಂಪನ್ಮೂಲ ವ್ಯಕ್ತಿಯಾದ ಅವೇತೋ ಚೋಕ್ಲೆಗ್ ಎಡ್ಡೆಪ್ಪುದ ಸಾಧಿದ ಚಿಂತನದ ಸಾಧಿನ ತೋಜಾದ ಇನಿ ರಾಜಕೀಯ ಪಂಪಿನಂಚಿನ ಕ್ಷೇತ್ರಗ ಪೆಚ್ಚದೀದ ಆ ಕ್ಷೇತ್ರೊಡ್ಲ ಅವೇತೋ ಯುವ ಜನಾಂಗನ ಮಹಿಳಾ ಮಣಿಕ್ಲೇನ ತನ್ನ ಒಂಜಿ ಎಡ್ಡೆಪ್ಪುದ ಸಾಧಿಡು ಒಟ್ಟು ಸೇರ್ಸಾವಡು ಪಂಪಿನ ಚಿಂತನೆಡು ಮೂಡ್ದು ಬರೆದು ಪುನಂಚಿನ ದುಂಬತ್ತ ಪೋಂದು ಪುನಂಚಿನಾರ್ ಡಾಕ್ಟರ್ ಮಂಜುಳಾ ರಾವ್ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರು ಎನಿತ ದಿನಟೆ ಈರ್ಲ ಎಂಕ್ಲೆಗೆ ಈ ಊರುಡು ಬೈದ ನಾವು ಎಂಕ್ಲ ಸೌಭಾಗ್ಯ ಈರ್ನ
ಒಂದಿರண்டு ಮದಿಪುದ ಪಾತೆರ ಎಂಕ್ಲೆಗಾದು ಮುಡ್ದು ಬರೋಡು ಮಾತೃ ಸಂಗಮಗು ಧೈರ್ಯದ ಶಕ್ತಿದ ಚಿಂತನೆ ಇರೆಡ್ಡು ಬರೋಡು ಬಂದು ಈ ಒಂಜಿ ಮಿತ ಚಾವಡಿ ಇರೆಗ್ ಇತ್ತ. ಇವತ್ತಿಲ್ಲಿನ ಈ ಒಂದು ಸಂಭ್ರಮವನ್ನ ಜನರನ್ನ ನೋಡಿದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ನೋಡ್ತಾ ಇರ್ತೇವೆ, ದೇವಸ್ಥಾನಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೋಗುವಂತಹ ಜನರ ಸಂಖ್ಯೆ ಅತ್ಯಂತ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಕಾರಣ ಏನು ಅಂತ ಅವಲೋಕನವನ್ನು ಮಾಡಿದರೆ 2 ಕಾರಣಗಳಿರ್ತದೆ. ಒಂದು ನಮ್ಮ ಮನೆಯಲ್ಲಿರುವಂತಹ ಟಿವಿ, ಇನ್ನೊಂದು ನಮ್ಮ ಕೈಯೊಳಗಿರುವಂತಹ ಮೊಬೈಲ್. ಈ 2 ಕಾರಣದಿಂದ ನಮ್ಮ ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ನಾವೊಂದಷ್ಟು ನಮ್ಮ ಗಮನವನ್ನು ಕಡಿಮೆ ಮಾಡ್ತಾ ಹೋಗ್ತಾ ಇದ್ದೇವೆ. ನಾವು ಮಾತ್ರ ಕಡಿಮೆ ಮಾಡಿ ಹೋಗ್ತಾ ಇದ್ದೇವಾ? ಅದರ ಜೊತೆಗೆ ನಮ್ಮ ಮನೆಯಲ್ಲಿರುವಂಥ ಪುಟ್ಟ ಮಕ್ಕಳಲ್ಲಿ ಕೂಡ ನಾವು ಈ ಒಂದು ಧಾರ್ಮಿಕತೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ ಚರ್ಚೆ ಮಾಡ್ತೇವಾ? ಇವತ್ತು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿರುವಂಥದ್ದು. ಅದರಲ್ಲಿ ನನಗೆ ಸಂತೋಷ ಆಗ್ತಾ ಇದೆ ನೋಡಲಿಕ್ಕೆ, ಒಂದಷ್ಟು ಹಿರಿಯರ ಜೊತೆಗೆ, ತಾಯಂದಿರ ಜೊತೆಗೆ ಇವತ್ತು ಪುಟ್ಟ ಮಕ್ಕಳನ್ನ ಕೂಡ ಇಲ್ಲಿ ನೋಡ್ತಾ ಇದ್ದೇನೆ. ಅದರ ಅರ್ಥ ಕುಂಪಳದಲ್ಲಿ ಸಾಂಸ್ಕೃತಿಕವಾಗಿ ಈ ಮಕ್ಕಳನ್ನ ಬೆಳೆಸುವಲ್ಲಿ ಖಂಡಿತವಾಗಿ ತಮ್ಮ ಶ್ರಮವನ್ನ ಇವತ್ತು ತಾಯಂದಿರು ಹಾಕ್ತಾ ಇದ್ದಾರೆ ಅನ್ನೋದು ನಮ್ಗಿಲ್ಲಿ ಕಾಣ್ತಾ ಇದೆ. ನಾವು ಯಾವಾಗಲೂ ಕೇಳ್ತಾ ಇದ್ದೇವೆ, ತಾಯಿಯೇ ಮೊದಲ ಪಾಠಶಾಲೆ, ತಾಯಿ ಏನು ಹೇಳ್ಕೊಡ್ತಾಳೆಯೋ ಅದುವೇ ಮಕ್ಕಳಿಗೆ ವೇದವಾಕ್ಯ ಅಂತ ಹೇಳಿಕೊಂಡು. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದಾಗ ನಮಗೆ ಸಮಯ ಇಲ್ಲ ಅಂತ ನಾವು ಹೇಳ್ತೇವೆ. ಸಮಯ ಇಲ್ಲ ಅನ್ನುವಂಥದ್ದು, ಹಿಂದಿನವರಿಗೆ ಸಮಯ ಇತ್ತು, ಇವತ್ತು ನಮಗೆ ಸಮಯ ಇಲ್ಲ. ಹೌದು, ನಾವೆಲ್ಲರೂ ಹೊರಗೋಗಿ ಕೆಲಸ ಮಾಡ್ತೇವೆ. ಅದರ ಅರ್ಥ ನಮ್ಮ ಮನೆಯಲ್ಲಿ ನಮಗೆ ಸಮಯ ಕೊಡಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ವಾ? ಇವತ್ತು ನಾವು ಯಾವ ರೀತಿಯ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಆಲೋಚನೆಯನ್ನ ನಾವು ಮಾಡಬೇಕಾಗತ್ತೆ. ನಮ್ಮ ಮನೆ ಒಳಗಡೆನೆ ನಾವು ತಗೊಳ್ಳುವ, ನಾವು ಹೊರಗಡೆ ಹೋಗೋದು ಬೇಡ. ನಮ್ಮ ಮನೆ ಒಳಗಡೆ ನಾವು ಯಾವ ರೀತಿಯ ವಾತಾವರಣವನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ನನ್ನ ಕ್ಲಿನಿಕ್ ಇದೆ. ನನ್ನ ಕ್ಲಿನಿಕ್ಕಿಗೆ ಒಂದಷ್ಟು ಜನ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರುವಾಗ ಅವ್ರು ಹೇಳೋದೊಂದೇ, ನನ್ನ ಮಕ್ಕಳು ಓದುವುದಿಲ್ಲ, ನಾನು ಹೇಳಿದಾಗೆ ನನ್ನ ಮಗ ಕೇಳುವುದಿಲ್ಲ, ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ. ಇದೆಲ್ಲವೂ ಬರ್ತಾ ಇರ್ತದೆ. ಯಾಕೆ ಬರ್ತಾ ಇದೆ? ಹೆತ್ತವರಾಗಿ ಬಹುಶಃ ನಾವು ಅವರಿಗೆ ಸಾಕಷ್ಟು ಸಮಯ ಕೊಡಲಿಲ್ಲ ಅಂತ ಅನ್ನಿಸ್ತದೆ. ಮಕ್ಕಳು ಇವತ್ತು ಸಂಜೆ ನಾವು ನೋಡ್ತಾ ಇದ್ದೇವೆ, ನಮ್ಮನೆಯಲ್ಲಿ ಇರುವಂತಹ ಟಿವಿಯಲ್ಲಿ ಬರುವಂತಹ ಎಲ್ಲ ಧಾರಾವಾಹಿಗಳು ಬಹುಶಃ 5 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಶುರುವಾಗ್ತದೆ. ಅದರ ಮುಂದೆ ನಾವು ಕೂತ್ರೆ ನಮ್ಗೆ ಇಡೀ ಪ್ರಪಂಚ ಮರ್ತೋಗಿರ್ತದೆ. ಅದರ ಜೊತೆಗೆ ಕೈಯಲ್ಲೊಂದು ಮೊಬೈಲ್ ಇಟ್ಕೊಂಡು, ಎದುರುಗಡೆ ಟಿವಿ ಇಟ್ಕೊಂಡು ನಮ್ಮ ಪ್ರಪಂಚವನ್ನ ಮರ್ತಿರ್ತೇವೆ. ಯಾವತ್ತಾದ್ರೂ ನಾವು ಆಲೋಚನೆ ಮಾಡಿದ್ದೇವ, ನನ್ನ ಮಗ ಅಥವಾ ಮಗಳು ಮನೆಗೆ ಬಂದಾಗ ಪುಟ್ಟದಿರುವಾಗ ನಾವು ಯೋಚನೆ ಮಾಡ್ತೇವೆ, ಅವ್ರಿಗೇನು ಕುಡಿಲಿಕ್ಕೆ ಬೇಕು, ತಿನ್ಲಿಕ್ಕೆ ಬೇಕು, ಅದನ್ನು ಕೊಟ್ಟು ಅವರನ್ನ ಶಾಲೆಗೆ ಯೂನಿಫಾರ್ಮ್ ಹಾಕಿ ಕಳಿಸಿದ್ರೆ ನಮ್ಮ ಜವಾಬ್ದಾರಿ ಮುಗಿಯಿತು. ಮಕ್ಕಳು ಶಾಲೆಯಿಂದ ಹಿಂದೆ ಬಂದ ನಂತರ ಅವರ ಹತ್ರ ನಾವು ಕೇಳ್ತೇವ, ಇವತ್ತು ಶಾಲೆಯಲ್ಲಿ ಏನಾಯ್ತು, ದಾರಿಯಲ್ಲಿ ಏನಾಯ್ತು, ಶಾಲೆಯಲ್ಲಿ ಏನು ಹೇಳಿಕೊಟ್ರು, ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವಾ? ಒಂದಷ್ಟು ಚರ್ಚೆಯನ್ನ ನಮ್ಮ ಮಕ್ಕಳ ಜೊತೆ ನಾವು ಮಾಡಬೇಕಾಗತ್ತೆ. ನಾವು ಇವತ್ತು ಆಲೋಚನೆ ಮಾಡ್ತೇವೆ ಏನಂತ ಹೇಳಿದ್ರೆ, ನಮಗೆ ನಮ್ಮ ಮಕ್ಕಳು ಓದಿ ಪೋಸ್ಟ್ ಗ್ರಾಜ್ಯುಯೇಷನ್ ಆದ್ರೆ ಸಾಕಾಗಿದೆ, IT ಕಂಪನಿಯಲ್ಲಿ ಕೆಲಸ ಸಿಕ್ಕಿ ಡಾಕ್ಟರ್ ಆದ್ರೆ, ಯಾವುದೋ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆದ್ರೆ ಸಾಕು ಅನ್ನುವಂತ ಯೋಚನೆ ಇದೆ. ಒಂದಷ್ಟು ಲಕ್ಷಗಳ ಸಂಬಳ ತಗೊಂಡು, ಒಂದು 4 ಬೆಡ್ರೂಮ್ನ ಮನೆ ತಗೊಂಡು, 4 ಚಕ್ರದ ಒಂದು ದೊಡ್ಡ ಗಾಡಿ ತಗೊಂಡ್ರೆ ನನ್ನ ಮಗನ ಜೀವನವನ್ನ ಇವತ್ತು ನಾನು ರೂಪಿಸಿದ್ದೇನೆ ಅಂತ ಹೆಮ್ಮೆ ಪಡುವಂತ ಹೆತ್ತವರಿದ್ದೇವೆ. ಆದ್ರೆ ಯಾವತ್ತು ನಾವು ಆಲೋಚನೆ ಮಾಡಿರ್ಲಿಕ್ಕಿಲ್ಲ, ನನ್ನ ಮಕ್ಕಳನ್ನ ನಾವು ಯಾವಾಗ್ಲೂ ಒಂದು ಮಾತು ಹೇಳ್ತೇವೆ, ನನ್ನ ಮಕ್ಕಳು ದೇಶದ ಸಂಪತ್ತಾಗಬೇಕು ಅಂತ ನಾವು ಹೇಳ್ತೇವೆ. ಯಾವ ರೀತಿಯಲ್ಲಿ ನಾವು ಸಂಪತ್ತಾಗಿ ಬೆಳೆಸ್ತೇವೆ? ಬಾಯಲ್ಲಿ ನಾವು ಸಂಪತ್ತಾಗಬೇಕು, ರಾಷ್ಟ್ರವನ್ನ ಒಂದು ಕಾಯುವಂತಹ ಒಂದು ಯುವಕ ಆಗಬೇಕು, ಯುವತಿ ಆಗಬೇಕು, ರಾಷ್ಟ್ರದ ಬಗ್ಗೆ ಪ್ರೀತಿ ಇರುವಂತಹ ಒಬ್ಬ ವ್ಯಕ್ತಿ ಆಗಬೇಕು ಅಂತ ಬಾಯಲ್ಲಿ ಹೇಳಿದ್ರೆ ಸಾಕಾಗ್ತದ? ಪ್ರತಿ ವಾರಕ್ಕೊಂದ್ಸಲಾದ್ರೂ ನಾವು ದೇವಸ್ಥಾನಗಳಿಗೆ ಮಕ್ಕಳನ್ನ ಕರ್ಕೊಂಡು ಬರ್ಬೇಕಲ್ವಾ? ನಮ್ಮ ಸುತ್ತ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನ ಹಾಕ್ಬೇಕಲ್ವಾ? ಮನೆಯಲ್ಲಿರುವಂತಹ ಹಿರಿಯರ ಬಗ್ಗೆ ಗೌರವವನ್ನು ಹೇಗೆ ಕೊಡೋದು ಅಂತ ಹೇಳಿಕೊಡ್ಬೇಕಲ್ವಾ? ಮನೆಯಲ್ಲಿ ಯಾರಾದ್ರೂ ಅತಿಥಿಗಳು ಬಂದಾಗ ಮಕ್ಕಳು ಮನೆ ಒಳಗಡೆ ಓದ್ತಾ ಇದ್ದಾರೆ ಅಂತ ಆದ್ರೆ ಮಕ್ಕಳಿಗೆ ಅತಿಥಿಗಳು ಬಂದು ಕೇಳ್ತಾರೆ, ಮನೆಯಲ್ಲಿ ಮಗ ಇಲ್ವಾ, ದೂರ ಪೋತೆ ಆಯಿ ಅಂತ. ಆಯಿ ಓದೊಂದುಲ್ಲೇ ಲಂಜಿ ಎಕ್ಸಾಮ್ಗೆ ಅಂತ ಮಾತು ಹೇಳ್ತೇವೆ ನಾವು ಅವ್ರಿಗೆ. ಅಂದ್ರೆ ನಮ್ಗೆ ಅನ್ನಿಸ್ತದೆ, ನನ್ನ ಮಗ
ಅಥವಾ ಮಗಳು ಕೋಣೆಯಲ್ಲಿ ಓದ್ತಾ ಇದ್ದಾಳೆ ಅಂತ ಹೇಳುವಂಥದ್ದೇ ನಮಗೆ ಹೆಮ್ಮೆ ಅಂತ ನಮ್ಗೆ ಅನ್ನಿಸ್ತದೆ. ಯಾವತ್ತೂ ಯೋಚನೆ ಮಾಡೋದಿಲ್ಲ ನಾವು, ಅತಿಥಿ ದೇವೋ ಭವ ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಿರೋದಿಲ್ಲ. ಬಂದಂಥ ಅತಿಥಿಗಳಿಗೆ ಒಂದು ಕ್ಷಣಕ್ಕೆ ಹೊರಗೆ ಬಂದು ಅವರು ನಮಸ್ಕಾರ ಮಾಡಿ ಹೋಗುವುದನ್ನು ಕೂಡ ನಾವು ಹೇಳಿಕೊಡೋದಿಲ್ಲ. ಈ ರೀತಿ ಹೇಳಿಕೊಡದೇ ಇದ್ದಾಗ ನಮ್ಮ ಸಂಸ್ಕೃತಿ ಸಂಸ್ಕಾರ ಎಲ್ಲಿ ಹೋಗಿರ್ತದೆ? ನಾಳಿನ ಜನ್ರೇಷನಿಗೆ ನಮ್ಮ ಕುಟುಂಬ ಅಂದರೆ ಏನು ಗೊತ್ತಿರ್ತದೆ? ಪ್ರೀತಿ ವಿಶ್ವಾಸ ಎಲ್ಲಿ ಬರ್ತದೆ? ಅನುಬಂಧ ಎಲ್ಲಿ ಉಳ್ಕೊಳ್ತದೆ? ಇದ್ಯಾವುದೂ ಇಲ್ಲ ಅಂತಾದಾಗ ಸಣ್ಣ ಸಣ್ಣ ಸಮಸ್ಯೆಗಳು ಬರುವಾಗ ಮಕ್ಕಳಿಗೆ ಅದನ್ನು ಎದುರಿಸಲಿಕ್ಕೆ ಶಕ್ತಿ ಇರೋದಿಲ್ಲ. ನಾವು ನೋಡ್ತಾ ಇದ್ದೇವೆ ದಿನನಿತ್ಯ ಮಕ್ಕಳು ಏನೇನು ಸಣ್ಣ ಮಾರ್ಕ್ಸ್ ಕಡಿಮೆ ಆಯಿತು ಅಂತ ಒಂದು ವಾರ ಆಗಲಿಲ್ಲ, ಮೇಲೆ ಟೆರೆಸ್ಸಿಂದ ಬಿದ್ದದು, ಎಕ್ಸಾಮ್ ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನಮಗಿರೋದೆಲ್ಲ ಒಂದೊಂದೇ ಮಕ್ಕಳು, ನನ್ನನ್ನು ಸೇರಿ ಕೂಡ ಒಂದೇ ಮಕ್ಕಳು ಇರೋದು. ಇವತ್ತು ಒಂದು ಮಗಳು ಇರುವಾಗ ಈ ಪ್ರಪಂಚವನ್ನು, ಈ ಸಮಾಜವನ್ನು ಎದುರಿಸುವಂಥ ಸ್ಥೈರ್ಯವನ್ನು ಹೆತ್ತವರಾಗಿ ನಾವು ತುಂಬಿಸ್ಬೇಕಾಗತ್ತೆ. ನಾವು ಬೆಳೆದಿದ್ದೇವೆ ಹೇಗೆ? ನಮ್ಮ ಜೊತೆಗೆ ಇನ್ನೊಂದಿಬ್ರು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇದ್ರು, ಬಂದಂಥ ಸಮಸ್ಯೆಗಳ ಬಗ್ಗೆ ಹಂಚ್ಕೊಳ್ತಿದ್ವಿ, ಮಾತಾಡ್ತಿದ್ವಿ. ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಯಾರೂ ಇಲ್ಲ, ಒಂಟಿಯಾಗಿರ್ತೇವೆ. ಬೆಳಿಗ್ಗೆ 7 ಗಂಟೆಗೆ ಶಾಲೆ ಶುರುವಾದರೆ 10 ಗಂಟೆ ತನಕ ಆ ಟ್ಯೂಷನ್ ಈ ಟ್ಯೂಷನ್, ಆ ಕ್ಲಾಸ್ ಈ ಕ್ಲಾಸ್, ಅದರಲ್ಲಿಯೇ ನಾವು ಅವರನ್ನು ಬ್ಯುಸಿಯಾಗಿಟ್ಟಿರ್ತೇವೆ. ಬಿಟ್ಟರೆ ನಮ್ಮ ಒಂದು ಜೀವನ ಶೈಲಿಯನ್ನು ಹೇಳ್ಕೊಡುವಲ್ಲಿ ಎಲ್ಲೋ ಒಂದು ಕಡೆ ನಾವು ವಿಫಲ ಆಗಿದ್ದೇವೆ ಅಂತ ಅನಿಸ್ತಾ ಇದೆಯಾ? ಬಹುಶಃ ಇದರ ಬಗ್ಗೆ ಒಂದಷ್ಟು ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ನಮ್ಮ ದೇಶದ ಬಗ್ಗೆ, ನಮ್ಮ ಧಾರ್ಮಿಕತೆಯ ಬಗ್ಗೆ, ಮುಖ್ಯವಾಗಿ ನಾನು ಹೇಳುವಂಥದ್ದು ಮನೆಯಲ್ಲಿ ನಡೆಯುವಂಥ ಪೂಜೆಗಳ ಬಗ್ಗೆ. ಎಷ್ಟು ಜನರ ಮನೆಯಲ್ಲಿ ನಾವು ಇವತ್ತು ಭಜನೆ ಮಾಡ್ತಾ ಇದ್ದೇವೆ? ಮಕ್ಕಳ ಹತ್ರ ದೇವರಿಗೆ ದೀಪವನ್ನು ಇಡಿಸ್ತಾ ಇದ್ದೇವೆ. ನಮ್ಮ ಪುರಾಣವನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಆಗಿ ಹೋಗುವಂಥ ವಿಚಾರಗಳ ಬಗ್ಗೆ ನಾವು ಅವ್ರ ಜೊತೆ ಹಂಚ್ಕೊಳ್ತೇವೆ. ಯಾವತ್ತು ನಾವು ಮಕ್ಕಳ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ನಡೆಯುವಂಥ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತೇವೆಯೋ, ಮಗು ಮನೆಯಿಂದ ಹೊರಗಡೆ ಆತ ಅಥವಾ ಆಕೆ ಮಾಡಿ ಬರುವಂಥ ವಿಚಾರಗಳ ಬಗ್ಗೆ ಮನೆ ಒಳಗಡೆ ಬಂದು ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಪ್ರೀತಿಯನ್ನು ಹೇಳಿಕೊಡ್ಬೇಕು, ಬಾಂಧವ್ಯವನ್ನು ಹೇಳಿಕೊಡ್ಬೇಕು, ಮಕ್ಕಳಿಗೆ ಸಂಬಂಧಗಳ ಬೆಲೆಯನ್ನು ಹೇಳಿಕೊಡ್ಬೇಕು. ಆಂಟಿ ಅಂಕಲ್ ಅಂತ ಹೇಳಿಕೊಡದೆ ಚಿಕ್ಕಮ್ಮ ಚಿಕ್ಕಪ್ಪ ಅತ್ತೆ ಮಾವ ಅಂತ ಹೇಳಿಕೊಂಡು ಆ ಅನುಬಂಧವನ್ನು ಅವ್ರ ಹತ್ರ ಬೆಳೆಸಬೇಕು. ಇಲ್ಲ ಅಂತಾದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಸಂಬಂಧ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ತಂದೆ ತಾಯಿ ಸ್ಟ್ರಿಕ್ಟ್ ಆಗಿ ನಾವು ಬೆಳೆಸ್ತೇವೆ ಅಂತ ಆಲೋಚನೆ ಮಾಡ್ತೇವೆ, ಆದರೆ ಅವರನ್ನು ಸ್ಟ್ರಿಕ್ಟ್ ಅನ್ನುವ ನೆಪದಲ್ಲಿ ನಮ್ಮಿಂದ ದೂರ ಇಡ್ತೇವೆ. ಈ ಥರ ಆದಾಗ ಧಾರ್ಮಿಕತೆ ಗೊತ್ತಿಲ್ಲದೆ, ಸಂಸ್ಕೃತಿ ಗೊತ್ತಿಲ್ಲದೆ, ಸಂಸ್ಕಾರವನ್ನು ಹೇಳಿಕೊಡದೆ ಬೆಳೆಸಿದಾಗ ಯಾವುದೋ ಒಂದು IT ಕಂಪನಿಯಲ್ಲಿ ಕೂತಂತಹ ನನ್ನ ಮಗು ನಾಳೆ ದಿನ ನನ್ನ ಮನೆ ಒಳಗಡೆ ನನ್ನ ಗಂಡ ಹೆಂಡತಿಯಾದಂತಹ ನಮ್ಮನ್ನು ನೋಡ್ಕೊಳ್ಳಿಕ್ಕಿರೋದಿಲ್ಲ. ಯಾವುದೋ ಊರಲ್ಲಿ IT ಕಂಪನಿಯಲ್ಲಿ ಇರ್ತಾರೆ, ನಾವೆಲ್ಲ ವೃದ್ಧಾಶ್ರಮದಲ್ಲಿರ್ತೇವೆ. ಅಂಥ ದಿನವನ್ನು ನಾವಿಲ್ಲಿ ಕೂತಂಥವ್ರು ಯಾರೂ ನೋಡದೇ ಇರುವ ಆ ರೀತಿಯಲ್ಲಿ ಬಹುಶಃ ಇವತ್ತು ನಮ್ಮ ಮಕ್ಕಳನ್ನು ನಾವು ಬೆಳೆಸಬೇಕಾಗಿದೆ. ಸಂಬಂಧಗಳ ಬಗ್ಗೆ, ದೇಶದ ಬಗ್ಗೆ, ಸಮಾಜದ ಬಗ್ಗೆ, ಚಿಂತನೆಗಳ ಬಗ್ಗೆ, ಉತ್ತಮವಾಗಿರುವಂತಹ ಬಾಂಧವ್ಯದ ಬಗ್ಗೆ ಇವತ್ತು ನಾವು ಮಕ್ಕಳ ಹತ್ರ ಮುಕ್ತವಾಗಿ ಚರ್ಚೆ ಮಾಡೋದ್ರ ಜೊತೆಗೆ ಊರಿನಲ್ಲಿ ಹತ್ತಿರ ಇಲ್ಲಿ ಬಹುಶಃ ಈ ಒಂದು ದೇವಸ್ಥಾನ ಅಲ್ಲ, ನನಗೆ ಗೊತ್ತಿದೆ ಇಲ್ಲಿ ಕೃಷ್ಣ ದೇವಸ್ಥಾನ ಕೂಡ ಇದೆ, ಅಲ್ಲಿಗೆ ಕೂಡ ನಾನು ಬಂದಿದ್ದೇನೆ. ಕುಂಪಳದಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ, ಪೂಜಾ ಮಂದಿರಗಳಿದೆ. ಇಲ್ಲಿ ವಾರಕ್ಕೆ ಒಂದು ಸಲ ನಮ್ಮ ಮಕ್ಕಳನ್ನ ಅಲ್ಲಿಗೆ ಕಳಿಸುವ. ನಮ್ಮ ನಂತರ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕಿರುವವರು ಯಾರು? ನಮ್ಮ ನಂತರ ಇರುವಂಥ ಜನರೇಷನ್, ನಮ್ಮ ಮಕ್ಕಳು. ಅವರನ್ನು ಇವತ್ತೇ ನಾವು ತಯಾರು ಮಾಡುವ. ಅವರಿಗೆ ನಮ್ಮ ಸಂಸ್ಕೃತಿಯನ್ನು ನಾವು ಹೇಳಿಕೊಡ್ಲಿಲ್ಲ ಅಂತಾದರೆ ನಿಮಗೆ ಗೊತ್ತಿದೆ ಏನೆಲ್ಲ ಆಗ್ಬೋದು ಅದರ ನಂತರ ಅನ್ನುವಂಥದ್ದು. ಅದರಿಂದ ಎಲ್ಲ ಹೆತ್ತವರಲ್ಲಿ ಕಳಕಳಿಯ ವಿನಂತಿ, ದಯಮಾಡಿ ನಮ್ಮ ಮನೆಯ ಮಕ್ಕಳಿಗೆ ಯಾವುದೇ ಶಾಲೆಗೆ ಹಾಕಿ ಯಾವುದೇ ಫೆಸಿಲಿಟಿ ಕೊಡಿ, ಆದರೆ ನಮ್ಮತನವನ್ನು ಬಿಟ್ಟು ಬಿಡದೆ ಇರುವ ರೀತಿಯಲ್ಲಿ ಅವರನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ಬಹಳ ಅತ್ಯುತ್ತಮವಾದಂತಹ ಒಂದು ಮಾತೃ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಮಾತೃ ಶಕ್ತಿ ಅಂತ ಹೇಳಿದರೆ ಸುಮ್ಮನೆ ಅಲ್ಲ, ಇಡೀ ನಾನು ಯಾವಾಗಲೂ ಒಂದು ಮಾತು ಹೇಳಲಿಕ್ಕಿದೆ, ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ದೇಶ
ದೇಶವನ್ನು ಕಟ್ಟಬಲ್ಲಳು, ದೇಶವನ್ನು ಉಳಿಸಬಲ್ಲಳು. ಅದೇ ಒಂದು ವೇಳೆ ಆಕೆ ಮನಸ್ಸು ಮಾಡಲಿಲ್ಲ ಅಂತಾದರೆ ದೇಶವನ್ನು ಉರುಳಿಸಲಿಕ್ಕೆ ಕೂಡ ಆಕೆ ಹತ್ರವೇ ಸಾಧ್ಯ. ಅದೇ ರೀತಿಯಲ್ಲಿ ಕುಟುಂಬ, ಸಮಾಜ, ದೇಶವನ್ನು ಕಟ್ಟುವಂಥ ಕೆಲಸ ನಮ್ಮದಾಗಲಿ, ತಾಯಂದಿರಾಗಿ ನಮ್ಮದಾಗಲಿ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಮಾತು, ಪ್ರತಿಯೊಬ್ಬರಲ್ಲಿ ಕೂಡ ನಮ್ಮ ಹತ್ರ ಎಲ್ಲವೂ ಇರ್ಬೋದು, ವಿದ್ಯೆ ಇರ್ಬೋದು, ಹಣ ಇರ್ಬೋದು, ಸೌಂದರ್ಯ ಇರ್ಬೋದು, ಎಲ್ಲವೂ ಇರ್ಬೋದು. ಈ ನಿಟ್ಟಿನಲ್ಲಿ ನಾನೇ ಅನ್ನುವಂತಹ ಯೋಚನೆ ಇಲ್ಲದೆ, ಅಹಂ ಇಲ್ಲದೆ, ನಾವು ಅನ್ನುವಂತಹ ಒಂದು ಸಮತೋಲನವಾದಂತಹ ಬದುಕನ್ನು ಈ ಸಮಾಜದಲ್ಲಿ ಎಲ್ಲರೂ ಬದುಕುವ ಅಂತ ಹೇಳ್ತಾ ಅವಕಾಶಕ್ಕೆ ವಂದನೆಗಳು. ಡಾಕ್ಟರ್ ಮಂಜುಳಾ ರಾವ್ ಇವರಿಗೂ ಬೆರಪ್ಪ ನಿಕ್ಲಿನ ಚೋರಾಯಿನ ಕೈ ತಾಟಿ ತೊಟ್ಟುಗು ಉಡಲ್ ದಿಂಜಿದಿ ಸೊಲ್ಮಿನ ಸಂದೈತ ಮತ್ತೊಂದು ನನ್ನ ಚಾವಡಿಗೆಲ್ಲೊಂದು ಖುಷಿ ಆಡ್ ಈ ಎಲ್ಲಂಚಿನ ಮುಟ್ಟ ನಡಪುನಂಚನೆ ಈ ಬ್ರಹ್ಮ ಕಲಶದ ಕಾರ್ಯಕ್ರಮ ಪೂರ ನಿರ್ವಿಘ್ನವಾದ ಪೊರ್ಲುಡ್ ನಡಪಾಡು ಅಕ್ಕ ಪಂಡನಂಚನೆ ನಮ್ಮ ಹೆಚ್ಚಿನ ಜೋಕ್ಲೆಗ್ ಇಡೇ ದೇವಸ್ಥಾನಕ್ಕೆ ಬತ್ತದ ಈ ಪೂಜಾ ಕಾರ್ಯಡ್ ಪೂರ ಪಾಲ್ಗೊಳ್ಳುವುದು ಮಂಚಿನ ನಮ್ಮ ಅಪ್ಪೆಲ್ಲು ಪೂರೆಲ್ಲ ಈಗ ಸಹಕಾರ ಕೊರ್ಪುಲೆಕ್ಕನೆ ಇನ್ನು ನಡಪುನಂಚಿನ ಇನ್ನಿದ್ದ ನೆಕ್ಸ್ಟ್ ನಡಪುನಂಚಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಶಾಲೆದ ಜೋಕುಲ್ಲ ಹೆಚ್ಚಿನ ಇನ್ನೇಟು ಪಾಲ್ಗೊಳ್ಳೋದು ಉಳ್ಳೇರು ಅಂಚ ಮಧ್ಯಾಹ್ನನೇ ಜೋಕುಲ್ ಸ್ಕೂಲ್ ಪರ್ಮಿಷನ್ ದೆತ್ತೊಂದು ಬತ್ತದೇ ಇರಲ್ಲ. ಸೊ ಆ ಪೂರ ಕಾರ್ಯಕ್ರಮ ಪೊರ್ಲು ನಡಪಡು ಆ ದೇವರನ ಆಶೀರ್ವಾದ ನಮ್ಮ ಮಿತ್ತ ಏಪಲ ಒಪ್ಪಡು ಪಣೋದು ಇಂಕ ಅವಕಾಶಕ್ಕೆ ಧನ್ಯವಾದ. ಒವೇ ಒಂಜಿ ದೇವಸ್ಥಾನ ಆತನ ಒವೇ ಒಂಜಿ ಮಂದಿರ ಆವಡುಂದಾಂಡ ಐಟ್ ಖಾಲಿ ಒರಿಯಾನ ಪಾತ್ರ ಮಾತ್ರ ಅತ್ತು ಐಟ್ ಮಾತ ಈ ಊರದ ಪೂರಾ ಜನಕ್ಕಲೆಲ್ಲ ಒಟ್ಟು ಸೇರೊಂದು ಒಂಜಿ ಸೇರಿನ ಮಾತ್ರ ಆ ಒಂಜಿ ಕ್ಷೇತ್ರ ಒಂಜಿ ಉದ್ಧಾರ ಆಯರೆ ಸಾಧ್ಯ. ಅಂಚನೆ ನಮ್ಮ ಈ ದುರ್ಗಾ ಪರಮೇಶ್ವರ ಕ್ಷೇತ್ರ ನೇತ ಒಂಜಿ ಮುಖ್ಯಸ್ಥರಾಯಿನಂಚಿನ ಶ್ರೀ ಭವಾನಿ ಶಂಕರ್ ಶಾಂತಿ ಬೇರೆ ಒಂಜಿ ಬಾರಿ ಪೊರ್ಲುಡು ಒಂಜಿ ಯಜಮಾನಿಕೆ ನಿದ್ದೊಂದು ಬಾರಿ ಪೊರ್ಲುಡು ಈ ಒಂಜಿ ಕ್ಷೇತ್ರನ ನಡಪ ಒಂದುಲ್ಲೇರು ಒಂಜಿ ಪಾತ್ರ ಉಂಡು. ಏಪಲ ನಮ್ಮ ಒಂಜಿ ಇಲ್ಲದ ಒಂಜಿ ಆಡಳಿತ ನಮ್ಮ ಹಿರಿಯರ ನಕಲ್ನ ಕೈಟು ಪೊಡಿಗೆ ಹಿರಿಯರ ನಕಲ್ನ ಕೈಟಿತನ ಮಾತ್ರ ಆ ಒಂಜಿ ಬಾರಿ ಪೊರ್ಲುಡು ನಡಪುಣಿಗೆ ಅಂಚೆನೆ ಒಂಜಿ ಮುಖ್ಯಸ್ಥನ ಒಂಜಿ ಪಾತ್ರಡು ಬಾರಿ ಪೊರ್ಲುದ ಒಂಜಿ ಕೆಲಸ ಮಂತೊಂದುಲ್ಲೇರು. ಅಂಚೆನೆ ಮುಲ್ಪೊಪ್ಪುನಂಚಿನ ಪೂರಾ ಅಕ್ಕನಕುಲು ಅಪ್ಪೆನಕುಲು ಬಹಳ ಒಂಜಿ ಬಾರಿ ಶೋಕುಡು ಒಗ್ಗಟ್ಟಾದ ಪೂರಾ ಬೇಲೆಲ್ಲ ಬಾರಿ ಒಂಜಿ ಪೊರ್ಲುಡು ನಡಪ ಒಂದು ಬರೊಂದುಲ್ಲೇರು. ಅಕಲ್ನ ಒಂಜಿ ಪ್ರೀತಿ ಅಕಲ್ನ ಒಂಜಿ ಆ ಒಂಜಿ ಗೌರವ ಅವು ದಾದಾಪುನ್ ಪಂಡ ನಮಕ್ ಕೂಡ ಈ ಒಂಜಿ ಕ್ಷೇತ್ರಕ್ಕೆ ಬರ್ಕ ಬಂದಾಪುಂಡು ಆ ರೀತಿದ ಒಂಜಿ ಗೌರವನ ಅಕಲ್ ತೋಜಾವೇರು. ಅಂಚೆನೆ ಯಾನ್ಲ ಅಂಚೆನೆ ಎಂಕ ಸಮಯ ಆನಾಗ ಮಾತ್ರ ಈ ಒಂಜಿ ಕ್ಷೇತ್ರಕ್ಕೆ ಬತ್ತದಿನ ಸೇವೆಯನ್ನು ಕೊರೊಂದಿತ್ತಂದೆ ಪ್ರತಿದಿನ ಎಂಕ ಬರ್ಯಾರ ಆ ಒಂದು ಇತ್ತೀಜಿ ಇತ್ತೆ ಒಂಜಿ ಪನ್ಪುನಿದಾದ ಪಂಡ ಪ್ರತಿ ಒಂಜಿ ಪುರುಷನ ಪಿರವುಡು ಒಂಜಿ ಮಹಿಳೆ ಉಪ್ಪುವಲ್ಗೆ ಯಾನ್ ಪನ್ಪುನಿದಾದ ಪಂಡ ಆ ಒಂಜಿ ಪುರುಷೆ ಎನ್ನ ಎದುರುಡುಲ್ಲೇರು ಅಂಚ ಅರ್ನೆದ್ರು ಪಾತ್ರ ಎಂಕೊಂಚೂರು ಎನ್ನ ಎದುರುಡು ಎನ್ನ ಪುರುಷ ಎತ್ತಿ ಹಿಡ್ದಾತ್ರ ಪಂಡ ದಾಯ ಪಂಡೆ ಅಂತ ಪಂಡ ಒಂಜಿ ನೆಕ್ ಪೂ ಪನ್ಪುನ ಆ ಪೂತ ಒಟ್ಟುಗುಪ್ಪುನಂಚಿನ ಆ ಬಲ್ಲು ಅವಲ ಒಂಜಿ ದೇವರನ ಪಾದಗೆ ಸೇರುಂಡಿಗೆ ಅಂಚೆನೆ ಅರ್ನೆಡ್ದಾತ್ರ ಯಾನ್ಲ ಒಂಜಿ ಚೂರು ಸಮಾಜ ಒಂಜಿ ಗುರುತಿಸ ಒಂದು ಉಲ್ಲ ಅಂತ ಪನ್ಪುನ ಒಂಜಿ ಎಂಕೊಂಜಿ ಬಾರಿ ಹೆಮ್ಮೆ ಆವೊಂದುಂಡು. ಅಂಚೆನೆ ಯಾನೊಂಜಿ ಮಾತ ಅಪ್ಪೆಲ್ಲೆಗೆ ಒಂಜಿ ಪನ್ಪುನಿ ಎಂಕ್ ಪನ್ಪುನಂಚಿನ ವಿಷಯದ ಆಲೆಜ್ಜಿ ಒಂಜಿ ಎಲ್ಲೇ ಒಂಜಿ ಕತೆ ಪನ್ಪೆ ದಯ ಪಂಡ ಒಂಜಿ ಗುರುರಾಜ ಕರ್ಜೆಗೆ ಯಾರು ಬಾರಿ ಶೋಕದೊಂಜಿ ವಾಗ್ಮಿ ಅರ್ನ ಒಂಜಿ ಎಲ್ಲೇ ಕತೆ ಪನ್ಪೇನು ಒಂಜಿ 2 ನಿಮಿಷ ಆತಿ. ಒಂಜಿ ಉತ್ತರ ಧ್ರುವ ಪ್ರದೇಶ ಮುಲ್ಪ ಹಿಮಾಲಯ ಪ್ರದೇಶಡ್ ಮಸ್ತ್ ಚಳಿ ಏಪಲ ಅಂಚದಾದ ಈ ಚಳಿತ ಟೈಮಡ್ ಈ ಪಕ್ಕಿಲು ಪೂರದಾದ ಮಲ್ಪ ವಲಸೆ ಪೋಪನ ಪಂಡ ಅಲ್ಪದ ವಾತಾವರಣದ ಒಂಜಿ ಚಳಿನ ತಪ್ಪಾರೆಗೋಸ್ಕರ ಬೇತ ಕಡೆಕ್ ಪೋಪ ಅಂಚದಾದಾಂಡಿಗೆ ಪಕ್ಕಿಲು ಪೂರ ಅಕ್ಲೆಗೆ ಹವಾಮಾನದ ಮುನ್ಸೂಚನೆ ಫಸ್ಟೇ ಗೊತ್ತುಂಡು ಮನುಷ್ಯಗೆ ಬೊಕ್ಕ ಗೊತ್ತಾಪುನಿ ಪ್ರಾಣಿ ಪಕ್ಷಿಲೆಗೆ ನಮ್ಮ ಪ್ರಕೃತಿಡ್ ದಾದ ಪೂರ ಬದಲಾವಣೆ ಆಪುಂಡು ಪಂದಕ್ಲೆಗೆ ತುಂಬೇ ಗೊತ್ತಾಪುಂಡು. ಅಂಚ ಈ ಪಕ್ಷಿಲು ಪೂರ ಪಂಡಗೆ ನನ್ನ ಚಳಿ ಬರ್ಪುಂಡು ಪಂಡ ಚಳಿ ಪಂಡ ವಿಪರೀತ ತಡೆಯಂದಿನ ಚಳಿ ಹಿಮ ಕಟ್ಟುಂಡು ಪೂರ ಅಂಚ ಏನಿಡ್ದತ್ರ ನಮ್ಮ ದಾದ ಮಲ್ಪೋಡು ನಮ್ಮ ಮುಲ್ಪ ಜಾಗ ಚೇಂಜ್ ಮಲ್ಪೋಡು ನಮ್ಮ ಬೇತ ಕಡೆಗೆ ಪೋಯಿ ಎಂದು ಅಂಚ ಪೂರ ಪಕ್ಕಿಲ್ಲ ಒಟ್ಟಿಗೆ ಆದ ದಾದ ಮಲ್ಪ ಪೂರ ಪಿದಾಡುವ ಪೋಯಾರೆ ಐಟು ಒಂಜಿ ಎಲ್ಲಿ ಒಂಜಿ ಎಲ್ಲೇ ಪಕ್ಕಿ ಉಂಡು ಕಿನ್ನಿ ಅವೊಂಚೂರು ಹಠ ಮಾರಿ ಅವು ಪನ್ಪುಂಡು ಯಾಂದಾಯ ಬರೋಡು ಯಾನ್ ಬರ್ಪುಜಿ ಯಾನ್ ಮೂಲೆ ಉಂಟು ಅಂತ ಪನ್ಪುಂಡು
ಆತ್ಪಡ್ತಾನ ಮುಕ್ಕಳು ಮಸ್ತ್ ಒತ್ತಾಯ ಅನ್ಕೊಂಡಲ್ಲ ಒಂದು ಬರ್ಪುನೆ ಇಜ್ಜಿ ಯಾನೆ ಮೂಲೆ ಮುಂತುವೆ ನಿಕುಲ್ ಪೋಲೆ ಎಂದು ಅನ್ಕೊಂಡು ಮುಕ್ಕಳು ದಾದ ಮನ್ಪೇರು ಪೂರ ಪಕ್ಷಿಲ್ಲ ಪೂರ ಒಟ್ಟುಗಾದು ಪೂರ ದಕ್ಷಿಣ ದಕ್ಷಿಣ ಸೈಡ್ಗೆ ಪೂರ ವಲಸೆ ಬರ್ತದ ಅದು ಒಂದು ಸಮಯ ಅನ್ನಗ ಒಂದು 7 ದಿನ ಅನ್ನಗ ದಾದಾಪುಡು ಅಲ್ಪ ಚಳಿ ಜೋರು ಆಪುಂಡು ಚಳಿ ಜೋರು ಪಂಡ ಹಿಮಕಟ್ಟ ಸ್ಟಾರ್ಟ್ ಆಪುಂಡು ಅಪ್ಪಗ ಈ ಕಿನ್ನಿ ಗೊತ್ತಾಂಡು ಓ ನನೆ ಎಂಕ ಆಯ್ಜಿ ನನೆ ಎಂಕ ಮುಲ್ಪ ಬದುಕ್ಯಾರ ಆಪುಜಿ ಪಂಡ ದಾದ ಮನ್ಪುಂಡು ಅಲ್ಪರ್ದು ಪಿದಾಡ್ಯಾರ ಸ್ಟಾರ್ಟ್ ಮನ್ಪುಂಡು ರಾಯರ ಸ್ಟಾರ್ಟ್ ಮನ್ಪುಂಡು ರಾದ ಅನ್ನಗ ಅಲ್ಪ ಚಳಿ ಮಸ್ತ್ ಜೋರು ಆಪುಂಡು ಐಕ ರಾದ ಅನ್ನಗ ಐತ ರೆಕ್ಕೆಲು ಪೂರ ಐಸ್ ಕಟ್ರ ಸ್ಟಾರ್ಟ್ ಆಪುಂಡು ದಾದಾಂಡ್ ಆ ಐಸ್ ಪೂರ ನೀರು ಅನ್ನಗ ಐತ ರೆಕ್ಕೆ ಬಾರಾಯರ ಸ್ಟಾರ್ಟ್ ಆಪುಂಡು ಅವು ದಾದ ಮನ್ಪುಂಡು ನನೆ ಇಂಕ ದಾಲ ಬದುಕುಜಿ ಅನ್ನ ಪಂದು ಪೂರ ತೋಪುಂಡು ತೂನಗ ಪೂರ ಕಡೆಟ್ಲ ನೀರು ಐಕ ಓಲ್ ಜಪ್ಪೆರಲ್ಲ ಆಪುಜಿ ಅಂಚದಾದ ಮನ್ಪುಂಡು ಒಂಜಿ ಕಡೆಟ್ ಒಂಜಿ ನೆಲ ತೋಜುಂಡು ಐಕ್ ತಿಕ್ಕೆ ಬದುಕಿಯ ಅಂತ ಪಂಡ ದಾದ ಮನ್ಪುಂಡು ಆ ನೆಲಕ್ಕೆ ಬತ್ತದು ಬೂರುಂಡು ಅಲ್ಪ ಬತ್ತು ಬೂರುಂಡು ಬೂರ್ದಾನಾಗ ಒಂದು ಸಾಧಾರಣ ಪುಲ್ಲೆ ಕಾಂಡೆ ಒಂದು 5 ಗಂಟೆ ಅದು ಕತ್ತಲೆ ಪೂರ ಮೇಟ್ಲ ಅಂಚೆ ಬತ್ತದು ಬೂರುಂಡು ಬಚ್ಚಿದು ಬೂರ್ದುಪ್ಪುಂಡು ಆ ಬೂರ್ದಿನಿ ಓಲ್ ಪಂಡ ಒಂಜಿ ಬೆನ ಪೆತ್ತ ಪುರ ಸಾಂಕು ನಕಲ್ನ ಇಲ್ಲಾಡ್ ಬತ್ತ ಬೂರುಂಡು ನಾವು ಅಂಚದಾದ ಮನ್ಪೋಲ್ ಅಲ್ಪದ ಇಲ್ಲದ ಪೊಂಜು ಕಿದೆ ಅಡಿಪೋಲ್ ಕಿದೆ ಪಂಡ ಗೊತ್ತುಂಡು ಇತ್ತದ ಜೋಕ್ಲೆ ಗೊತ್ತುಂಡಜ್ಜೆ ಗೊತ್ತುಜ್ಜಿ ಪೆತ್ತ ಕಟ್ಟುನ ಜಾಗ ಅಂಚ ಆ ಕಿದೆತ ಅಂಬಿನ ಪೂರ ದಾದ ಮನ್ಪೋಲ್ ಮೋಲ್ ಪೂರ ರಾಶಿ ಮಂತದು ಕೊಂದು ಪಾಡೋಡತೆ ಮೋಲ್ ದಾದ ಮನ್ಪೋಲ್ ಕೊಂದು ರಾಶಿ ಪಾಡುವಲ್ ಪಾಡ್ನ ಆ ಅಂಬಿದ ಬಟ್ಟಿ ಹಿಡಿತಿನ ಅಂಬಿ ಓಡೆ ಬುರುಂಡು ಪಂಡ ಆ ಪಕ್ಕಿದ ಮೇಲು ಬುರುಂಡು ಅವು ಎಲ್ಲೇ ಪಕ್ಕಿ ಕಿನ್ನಿ ಪಕ್ಕಿ ಐತ ಮಿತ್ತು ಬುರುಂಡು ಮಿತ್ತು ಬುರುದನಾಗ ಆಂಡ್ ಒಂದು ಒಂಜಿ ಚೂರು ಬದುಕಿ ಅಂದ್ ಎಣ್ಣಿನಾಗೊಂದು ದಾದಾಂಡು ಕೂಡ ಆ ಆಂಡ್ ಎನ್ನ ಇಡಿಗೆ ಮುಗಿಂಡು ಬಂದು ಎಣ್ಣಿಂಡವು ಎಂಡಿ ದಾದಾನಗ ದಾದ ಮಂತಂಡು ಬೊಕಲ ಪ್ರಯತ್ನ ಮಂತದು ಆ ಅಂಬಿದ ನೇಟು ಒಂಚೂರು ಹೊಟ್ಟೆ ಮಂತನ ಪಿದ ಹಿಡಿದು ಗಾಳಿ ಬರ ಸ್ಟಾರ್ಟ್ ಆಂಡು ಯಾನ್ ಬದುಕಿ ನನ್ನ ತೊಂದರೆ ಇಜ್ಜಿ ಬಂದು ಬದುಕದು ಅಲ್ಪ ಒಂದು ಉಸಿರಾಡೊಂದು ಉಂತುಂಡು ಉಂತ ನನಗೆ ಭಾರಿ ಖುಷಿ ಆಂಡು ಓ ಯಾನ್ ಬದುಕಿ ಆತ ಬಂಡದೊಂದು ಪದ್ಯ ಬಂಡ್ರ ಸ್ಟಾರ್ಟ್ ಮನ್ಪುನ ದಾದಾಂಡು ಆ ಇಲ್ಲದ ಪುಚ್ಚೆ ಎತ್ತುನು ಒಂಜಿ ಪುಚ್ಚದಾದ ಮಂತನ ಪುಚ್ಚೆಗೆ ಬೇಕೋರು ನೇನು ಓಲಾ ಒಂಜಿ ಪಕ್ಕಿ ಬುಲ್ತೊಂದುಂಡು ಓಲು ಬಂದು ಬತ್ತುಂಡು ಬನ್ನಗನಿಕ ಅಂಬಿದ ಮುದ್ದ ರಾಶಿದಲ್ಪ ಕೇನೊಂದುಂಡು ಒಂದು ದಾದ ಮಂತಂಡು ಅಂಬಿನ ಹೊಟ್ಟೆ ಮಂತಂಡು ಐಟಿತ್ತಿನ ತೂನಗ ಪಕ್ಕಿನ ದೆತ್ತುಂಡು ದಾದ ಅನ್ಪುಂಡು ಪುಚ್ಚೆ ಐನ್ ದೆತ್ತದು ಅಡೆಗೆ ಕೆರ್ದು ತಿಂದದು ಬಿಡ್ಪುಂಡು ದಾದ ಪಂಡ ನಿಕುಲು ಎನ್ನೆರು ಒಂಜಿ ಟೀಚರ್ ಬೇರೊಂಜಿ ಮುಲ್ಲ ಕತೆ ಬನ್ನದು ಗುಲ್ಲು ಎರೆಂದು ಒಂದು ದಾದ ಪಂಡ ಆ ಪಕ್ಕಿ ಇಂದಿತ್ತ ನಮ್ಮ ಜೀವನಗಳ ಬರ್ಪುಂಡು ಯಾನ್ ಮುಖ್ಯವಾದ ಪನ್ಪುನಿ ಜವನೇರಿಗೊಂದು ಜವನೇರಿನ ಜೀವನಡ್ ಒಂಜಿ ಚೂರು ಅಳವಡಿಸು ನಂಚನೆ ವಿಚಾರಲೊಂದು ಫಸ್ಟ್ಗೆ ಆ ಪಕ್ಕಿ ಆ ಒಂಜಿ ಹಿರಿಯಕಲ್ನ ಪಾತ್ರಕ್ಕೆ ಏನುಂಡ ಐಕಿ ಪರಿಸ್ಥಿತಿ ಬೈದು ಅಂದು ಅವು ದಾದ ಮನ್ಪುಂಡು ಅಂಚೆನೆ ನಮ್ಮಲ್ಲ ಯಾನ್ ಜವನೇರೆ ಪನ್ಪುನಿ ನಮ್ಮ ಹಿರಿಯಕುಲು ಪನ್ಪುನಿ ಏಪಲ ನಮ್ಮ ಎಡ್ಡೆಗೆ ಅಕುಲು ಸುಮಾರು ಜೀವನ ತೂದುಪ್ಪುವೇರು ಜೀವನದ ಕಷ್ಟ ನಷ್ಟಗಳನ್ನು ಪೂರ ತೂದುಪ್ಪುವೇರು ಅಕಲ್ನ ಒಂಜಿ ಆ ಅನುಭವದ ಪಾತ್ರಗಳನ್ನು ಏನ್ ದಾದ ಮಲ್ಪೋಡು ಎಲ್ಯಕುಲು ಕೇನೋಡು ಅಂತ ಪನ್ಪುನಿ ಅನ್ನು ಅಂಚ ಈ ಒಂಜಿ ಪಕ್ಕಿ ದಾದಾಂಡು ಅಲ್ಪರ್ದ ಬಚವಾದ ಬತ್ತದ ಮೂಲು ಅಂಬಿದ ನೆಕ್ ಬೂರುಂಡು ಸರಿ ಈ ಒಂಜಿ ಅಂಬಿ ಕಂತದು ಅಲ್ಲಿ ಪೊಂಜು ಪಂತ ಮಿತ್ತು ಪಾಡಿ ಅಲ್ಲ ಅಪಗ ದಾದಾಂಡು ಐಕಿ ಯಾನ್ ಪನ್ಪುನಿ ಈ ಪೊಂಜು ಅಂಬಿ ಪಾಡ್ಡಲ್ಲ ಒಂತ ಪುರ್ತುಗೆ ಏನ್ ದಾದಾಂಡು ನೆಕ್ ಕೋಪ ಒತ್ತುಂಡು ಓ ಮೊಲ್ಲ ಅಂಬಿ ಪಾಡಿ ಅಲ್ಲ ಅತ್ತ ಎನ್ನ ಮಿತ್ತು ಯಾನ್ ಕೂಡ ಸೈತೆ ಅಂಡ್ ದಾದಾಂಡು ಒಂತ ಪುರ್ತುಡು ಐತ ಮೇಯ್ ಒಂಚೂರು ಆ ಚಳಿ ಪುರ ಪೋಂಡ್ ಐತ ಒಂಚೂರು ಮೇಯ್ ಐತ ಬೆಚ್ಚಾಂಡು ಒಂಚೂರು ಬದುಕುನ ಒಂಜಿ ದಾದ ಐನ ಒಂಜಿ ಕುಡೊಂಜಿ ಆಸೆ ಐಕೊಂಜಿ ಮೂಡುಂಡು ಅಂಚ ಹಿಡ್ದಾತ್ರ ಯಾನ್ ಪನ್ಪುನಿ ಪೂರೆರ್ಲ ನಮಕ್ ದಾದಾಂಡಲ ಪಂಡಿತ್ತೆರ್ನ ಪಿರೌಡಾವಡ್ ಇಂಚಿನಲ್ಲ ಪಂದಿತ್ತೆರ್ನ ಅಥವಾ ನಮ್ಮ ಎಡ್ಡೆಗೆ ಬಂದು ದೆತ್ತನೋಡು ಐನ್ ಒಯ್ನೆ ಪಂಡಿನ ಪಾತೆರಲೇನು ಅವು ನಮ್ಮ ಎಡ್ಡೆಗೆ ಪನ್ಪೇರಂದು ಒಂಜಿ ವಿಚಾರಲೇನು ದೆತ್ತನೋಡು ಐಡ್ ಬೊಕ್ಕ ಆಂಡ್ ತಿಕ್ಕಂಡು ಒಂಜಿ ಚೂರು ಬಚಾವ್ ಆಪೆ ಅಂತ ಪನ್ನಾಗ ಒಂಜಿ ಎಡ್ಡೆ ಒಂಜಿ ಜೀವನ ತಿಕ್ಕಂಡು ಪನ್ನಾಗ ನಮ್ಮ ಅತಿಯಾದ ನಮ್ಮ ಐನ್ ಇಂಚಿನ ಮಲ್ಪರಲ್ಲಿ ಒಂಜಿ ಅಹಂಕಾರ ಪಡೆರವಲ್ಲಿ ಒಂದು ಪದ್ಯ ಬಂದ್ರೆ ಶುರು ಮಂತಂದು ಅಹಂಕಾರ ಪಡೆರವಲ್ಲಿ ಐದು ಹತ್ರ ದಾದಾಂಡು ಬತ್ತಿನ ಆ ಒಂಜಿ ಪುಚ್ಚೆ ಬತ್ತದ ಐನ್ ತಿಂದುಂಡು ಆ ಪಕ್ಕಿನ ಅಪಗ ಆ ಪುಚ್ಚೆ ಬಚಾವ್ ಮಂತದ ಮಿಚ್ಚ ದೆರ್ಪುನಾಗ ಪಕ್ಕಿಗೊಂಜಿ ಖುಷಿ ಆಂಡು ಓ ಎನ್ನ ಫ್ರೆಂಡ್ ಬೇ ಏನನ್ನು ದೆರ್ತೆ ಬಂದು ಆಂಡ ದಾದಾಂಡು ಆ ಪುಚ್ಚೆ ದಾದಾಂಡು ಅವೇನು ತಿಂದದು ಬಿಟ್ಟು ಅಪ್ಪಗ ನಮ್ಮ ಎನ್ನೋಡು ಜವನೇರಿ ಜೋಕಳಿಗೆ ಅನ್ನ ಗುಡರ ಪನ್ನೊಂದುಲ್ಲೆ ನಮ್ಮ ಒಟ್ಟುಗು ಉಪ್ಪು ನಕುಲು ನಮ್ಮ ಏರ್ಲ ನಮ್ಮರ್ದು ದಾದಾಡಲ ಬಯಕೆರ ಮಾತ್ರ ಅಂದರೆ ನಮ್ಮರ್ದು ತಿಕ್ಕುಣದಾದ ಮಾತ್ರ ಪೂರೆಲ್ಲ ಬಯಕುನೆ ಹೊರತು ಪೂರೆಲ್ಲ ಎಡ್ಡೆ ಅಂದು ನಮ್ಮ ಎನ್ನರೆ ಬಲ್ಲಿ ಅಂಚ ಅಂದು ಪಂಡದು ನಮ್ಮ ದಾದ ಮನ್ಪೋಡು ನಮ್ಮ ಜೀವನ ನಮ್ಮ ಎಂಚ ಉಪ್ಪೋಡು ವಾ ರೀತಿಡಿ ನಡಪೋಡು ಐನು ಪೂರ ನಮ್ಮ ದಾದ ಮನ್ಪೋಡು ಅರ್ಥ ಮಂತೊಂದು ಹಿರಿಯಕಲ್ನ ಒಂಜಿ ಪಾತೆರನ್ನು ಕೇನೊಂದು ನಮ್ಮ ಜೀವನ ನಡತಂಡ ನಮ್ಮ ಡಾಕ್ಟರ್ ಮಸ್ತ್ ವಿಷಯಗಳನ್ನು ಪಂಡೇರು ಅಂಚ ದಾಲ ಆ ಒಂದು ಎನ್ನ ಅನಿಸಿಕೆ ಬೊಕ್ಕ ಐದು ಮಿತಿ ಮೀರಿದು ಪೋಂಡ ಬೊಕ್ಕ
ನಮ್ಮ ಸಾದಿಲು ತಪ್ಪೆರಲ ಚಾನ್ಸಸ್ ಉಂಡು ಅಂಚಾಯನ ಹಿಡ್ದಾತ್ರ ನೀನು ಪೂರ ಒಂಜಿ ನಮ್ಮ ಜೀವನದ ಅಳವಡಿಕೆ ಮಂತೊಂದು ಪೊರ್ಲುದ ಒಂಜಿ ಜೀವನ ನಡಪಾಗ ಪಂಡ ಜೀವನ ನಂಗೆ ಗೊತ್ತುಂಡು ನಮ್ಮ ಇನೀತಿನ ಮನುಷ್ಯ ಎಲ್ಲೇ ಉಪ್ಪುಜೇರಿ ಏರ್ಲ ಶಾಶ್ವತತ್ ಮನುಷ್ಯ ಏರ್ಲ ಶಾಶ್ವತತ್ ಅಂಚ ಇತ್ತಿನಾತ ದಿನ ಊರೆರ್ಲ ಪೊರ್ಲುಡು ಸಹ ಬಾಳ್ವೆಡು ಸಹಕಾರಡು ತಾಳ್ಮೆಡು ಬಾರಿ ಪೊರ್ಲುಡು ಜೀವನ ನಡಪಗ ಅಂತ ಪನ್ನೊಂದು ಈ ಒಂಜಿ ಕ್ಷೇತ್ರದ ಈ ಒಂಜಿ ಬಾರಿ ಒಂಜಿ ಪೊರ್ಲ ಕಂಟದ ಕಾರ್ಯಕ್ರಮ ಒಂದೊಂಜಿ ಬಾರಿ ಪೊರ್ಲುಡು ಎಲ್ಲಂಜಿ ಮುಟ್ಟಲ ಪೂರೆರ್ಲ ಇಂಚೇನೆ ಭಾಗವಹಿಸೊಂದು ಪೊರ್ಲುಡು ನಡಪಾಡು ಪಂಡದು ಆ ದೇವಿರಡ ನಟ್ಟೊಂದು ಎಂಕೊಂಜಿ ಈ ಒಂಜಿ ಮಲ್ಲ ಒಂಜಿ ಗದ್ದಿಗೆಡೆ ಎಂಕೊಂಜಿ ಅವಕಾಶ ಕೊರ್ನೇಕ ವಂದಿಸ ಒಂದು ಮನುಷ್ಯ ಜನ್ಮ ಸಿಗುವುದು ಬಹಳ ಒಂದು ಪುಣ್ಯ. ಅಂದರೆ ನಾವು ಮನುಷ್ಯರಾಗಿ ಎಷ್ಟೋ ಜನ್ಮಗಳ ನಂತರ ನಾವು ಜನ್ಮ ಬರೋದು. ಸೊ ಈ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಆದಷ್ಟು ಪರೋಪಕಾರವಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಹಾಗೂ ದೈವ ಭಕ್ತಿಯೊಂದಿಗೆ ಬದುಕನ್ನು ಅಳವಡಿಸಬೇಕಾಗ್ತದೆ. ಸತ್ಕರ್ಮಗಳು ಮತ್ತು ಪರೋಪಕಾರಿ ಅಂದರೆ ನಾವು ನಮಗೆ ಕೈಲಾದ ಸಹಾಯವನ್ನು, ಒಂದು ವೇಳೆ ನಮಗೆ ಕೈಲಾದ ಸಹಾಯವನ್ನು ಮಾಡಲು ಆಗದಿದ್ದರೂ ಮನಸ್ಸಲ್ಲಿ ಒಂದು ಅವರಿಗೆ ಒಳ್ಳೆಯದಾಗಲಿ, ಅಟ್ಲೀಸ್ಟ್ ಇನ್ನೊಬ್ಬರು ಬಂದಾದರೂ ಅವರಿಗೆ ಸಹಾಯ ಮಾಡುವ ಹಾಗೆ ಮನಸ್ಸಲ್ಲಿ ದೇವರನ್ನು ಬೇಡಿಕೊಂಡರೆ ಅದು ಖಂಡಿತವಾಗಿ ನಡೀತದೆ. ಹಾಗೂ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋದಂದರೆ ನಮಗೆ ಅವರು ಹಿಂತಿರುಗಿ ನಮಗೆ ಅವರು ಸಹಾಯ ಮಾಡಬೇಕು ಅಂತ ಆ ದೃಷ್ಟಿಯಿಂದ ನಾವು ಯಾವತ್ತೂ ಇನ್ನೊಬ್ಬರಿಗೆ ಸಹಾಯ ಮಾಡಬಾರ್ದು. ಮತ್ತು ಈ ಕ್ಷೇತ್ರ ಹೇಗೆಂದರೆ ನನಗೆ ಆ್ಯಕ್ಚುಲಿ ನನ್ನ ಗಂಡನ ಮನೆ ಇಲ್ಲಿರೋದು, ಬಟ್ ನನಗೆ ಇದು ತವರು ಮನೆ ಇದ್ದಾಗೆ. ಹೆಣ್ಮಕ್ಕಳಿಗೆ ಹೇಗೆ ತವರು ಮನೆಗೆ ಹೋದರೆ ನೆಮ್ಮದಿ, ಅಂದರೆ ಯಾವುದೇ ವಿಷಯದಾಗಲಿ ತಾಯಿಗೆ ಒಂದಿಗೆ ಹಂಚಿಕೊಂಡಾಗ ಸಿಗುವ ಸುಖ ನನಗೆ ಈ ಕ್ಷೇತ್ರದಲ್ಲಿ ಸಿಗ್ತದೆ. ನನಗೆ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಂತೋಷ ಆಗಲಿ ದುಃಖ ಆಗಲಿ ಪ್ರತಿಯೊಂದು ವಿಷಯದಲ್ಲಿ ಯಾವುದೇ ವಿಷಯಕ್ಕೂ ಹೋಗೋದಾದ್ರೂ ಮುಂಚೆ ನಾನು ಇಲ್ಲಿಗೆ ಬಂದು ಇಲ್ಲಿ ದೇವರ ಹತ್ರ ಮಾತಾಡಿಕೊಂಡು ನನ್ನ ಇದು ಪರಿಪಾಠ. ಹಾಗೆ ಇದೇ ರೀತಿ ಈ ನೆಮ್ಮದಿ ನನಗೆ ಸಿಗುವಂಥ ನೆಮ್ಮದಿ ಇಲ್ಲಿ ಬರುವ ಎಲ್ಲ ಭಕ್ತಾದಿಗಳಿಗೂ ಸಿಗಲಿ. ಹಾಗೂ ಈ ಕ್ಷೇತ್ರದ ಹೆಸರು ವಾಸಿ ಆಗಲಿ. ಇನ್ನೂ ಮುಂದೆನೂ ಹೆಚ್ಚು ಜನಸಂಖ್ಯೆ ಬಂದು ಇದು ಹೆಸರುವಾಸಿ ಆಗಲಿ ಅಂತ ಒಂದು ದೇವರ ಹತ್ರ ಬೇಡಿಕೊಂಡು ಎಲ್ಲರಿಗೂ ಇಲ್ಲಿ ಮೊದಲಿನಾಗಿ ಇಲ್ಲಿದು ಪ್ರಧಾನ ಅರ್ಚಕರಿಗೂ ಮತ್ತು ಹಾಗೂ ಎಲ್ಲ ಕ್ಷೇತ್ರದ ಭಕ್ತಾಭಿಮಾನಿಗಳಿಗೂ ನನಗೆ ಈ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೆ. 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನಾವು ಮೊದಲಾಗಿ ನಮ್ಮ ಧರ್ಮವನ್ನು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು. ನಮ್ಮ ಧರ್ಮದ ಮೇಲೆ ನಮಗೆ ಅಭಿಮಾನವಿರಬೇಕು. ನಮ್ಮ ಮಕ್ಕಳೇ ಮುಂದಿನ ದೇಶದ ಸಂಪತ್ತು. ಹಾಗೆಯೇ ಒಂದು ವಸ್ತು ಬೇಕು ಅಂತ ಅತ್ತರೆ ಆ ಮಗುವಿಗೆ ನಾವು ಆ ವಸ್ತು ತೆಗೆದುಕೊಡದಿದ್ದರೆ ಸ್ವಲ್ಪ ಹೊತ್ತು ಮಗು ಅಳಬಹುದು. ಆದರೆ ನಾವು ಸಂಸ್ಕಾರವನ್ನು ಆ ಮಗುವಿಗೆ ಕೊಡದಿದ್ದರೆ ಆ ಮಗು ಜೀವನ ಪರ್ಯಂತ ಅಳಬೇಕಾಗ್ತದೆ. ಹಾಗೆಯೇ ನಾವೀಗ ನೋಡಿರ್ಬೋದು, ಮನೆಯಲ್ಲಿ ಪ್ರತಿಯೊಂದು ಮಗು ನಿದ್ದೆ ಮಾಡಬೇಕಾದ್ರೆ ಮೊಬೈಲ್, ಆಟ ಆಡಬೇಕಾದ್ರೆ ಮೊಬೈಲ್, ಊಟ ಮಾಡಬೇಕಾದ್ರೆ ಮೊಬೈಲ್. ನಾವು ತಾಯಂದಿರು ಮೊಬೈಲ್ ಕೊಟ್ಟು ಎಲ್ಲ ಮಕ್ಕಳನ್ನು ಅವರ ತಪ್ಪು ದಾರಿಗೆ ಎಳೀತಿದ್ದೇವೆ. ಅದರ ಬದಲು ನಾನು ತಾಯಂದಿರಿಗೆ ಒಂದು ಸೂಚನೆ ಕೊಡ್ತಾ ಇದ್ದೇನೆ. ನೀವು ಮೊಬೈಲ್ ಕೊಡುವುದರ ಬದಲು ಮಗು ಮಲಗುವಾಗ ಅಥವಾ ಊಟ ಮಾಡುವಾಗ ಒಳ್ಳೊಳ್ಳೆ ಕಥೆಗಳನ್ನು ಹೇಳ್ಬೋದು. ಭಕ್ತ ಕುಚೇಲ, ಶ್ರವಣಕುಮಾರ, ಹಾಗೆ ಶಿವಾಜಿ, ಹಾಗೆ ಮಹಾಭಾರತ, ರಾಮಾಯಣ, ಹನುಮಂತ, ಹೀಗೆ ಬೇರೆ ಬೇರೆ ನಮ್ಮ ಕಥೆಗಳನ್ನು ನಾವು ಮಕ್ಕಳಿಗೆ ಹೇಳಿದರೆ ಆ ಮಕ್ಕಳು ಆ ಕಥೆಯ ಸಾರಾಂಶವನ್ನು ತಿಳಿದುಕೊಳ್ತಾರೆ. ಅದರ ನೀತಿಯನ್ನು ಮನಮುಟ್ಟುವಂತೆ ಮಕ್ಕಳಿಗೆ ಹೇಳಿದರೆ ಆ ನೀತಿಯನ್ನು ಮಕ್ಕಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಆದಷ್ಟು ನಾವು ಮೊಬೈಲನ್ನು ಕೊಟ್ಟು ನಾವು ಮಕ್ಕಳನ್ನು ಸುಮ್ಮನಾಗಿಸುವುದರ ಬದಲು ಆ ಕಥೆಗಳನ್ನು ಹೇಳುವುದರಿಂದ ಮಕ್ಕಳು ಅವರ ಜೀವನದಲ್ಲಿ ಒಂದು ಸಾರ್ಥಕ ಪುರುಷರಾಗಿ ಬೆಳೆಯುತ್ತಾರೆ. ಹಾಗೆ ಈ ಕಥೆಗಳು ಹೇಳಬೇಕಾದ್ರೆ ಕೆಲವೊಮ್ಮೆ ಮಕ್ಕಳು ನಮ್ಮ ಹತ್ರ ಕೆಲವು ಪ್ರಶ್ನೆ ಕೇಳ್ತಾರೆ. ಈ
ಹೊಸ ಅಕ್ಕಿ ಊಟ ಅದು ಯಾಕೆ ನಾವು ಮಾಡ್ತೇವೆ, ನಾವು ಹೊತ್ತು ಮುಳಿಯುವಾಗ ಯಾಕೆ ಭಜನೆ ಮಾಡ್ತೇವೆ, ನಾವು ದೇವಸ್ಥಾನಕ್ಕೆ ಯಾಕೆ ಸುತ್ತು ಬರಬೇಕು, ಅದು ಯಾಕೆ ಮಾಡಬೇಕು, ಇದು ಯಾಕೆ ಮಾಡಬೇಕು ಅಂತ ಮಕ್ಕಳು ತುಂಬ ಪ್ರಶ್ನೆಗಳು ನಾವು ತಾಯಂದಿರ ಹತ್ರ ಕೇಳ್ತೇವೆ. ಆಗ ನಮಗೆ ಅದರ ಉತ್ತರ ಕೊಡಲಿಕ್ಕೆ ಕೆಲವೊಮ್ಮೆ ನಮಗೆ ಗೊತ್ತಿರುವುದಿಲ್ಲ, ಕೆಲವೊಮ್ಮೆ ಪುರುಸೋತಿರುವುದಿಲ್ಲ. ಸುಮ್ಮನೆ ಕೂತ್ಕೊಳ್ಳ ಅಧಿಕ ಪ್ರಸಂಗ ಹೇಳಿ ನಾವು ಮಕ್ಕಳ ಬಾಯಿ ಮುಚ್ಚಿಸ್ತೇವೆ. ಅದರ ಬದಲು ನಾವು ಅವುಗಳು ಯಾಕೆ ಹಾಗೆ ಎಂಬುದು ಮೊದಲಾಗಿ ನಮಗೆ ತಿಳಿದಿರಬೇಕು. ಈಗ ಹೊಸ ಅಕ್ಕಿ ಊಟದ ದಿನ ತೆನೆಯನ್ನು ಮನೆಯಲ್ಲಿ ಯಾಕೆ ಕಟ್ತಾರೆ, ಅಥವಾ ಹಬ್ಬಗಳನ್ನು ನಾವು ಯಾಕೆ ಆಚರಿಸ್ತಾರೆ, ಯಾಕೆ ನಾವು ಹೊತ್ತು ಮುಳುಗುವಾಗ ದೀಪ ಇಡ್ತೇವೆ, ಯಾಕೆ ನಾವು ಮನೆಯಲ್ಲಿ ಭಜನೆ ಮಾಡಬೇಕು, ಇದನ್ನೆಲ್ಲ ಮೊದಲಾಗಿ ಹೆತ್ತವರಾದ ನಾವು ತಿಳಿದುಕೊಳ್ಬೇಕು. ಕೆಲವೊಮ್ಮೆ ಹೆತ್ತವರಿಗೆ ಗೊತ್ತಿಲ್ಲದಿದ್ದರೆ ಹತ್ತಿರದಲ್ಲಿ ಧರ್ಮ ಶಿಕ್ಷಣ ನಡೀತದೆ, ಅಥವಾ ಯಾರಾದರೂ ತಿಳಿದವರು ಇರ್ತಾರೆ, ಅವರ ಹತ್ರ ಕೇಳಿಕೊಂಡು ಆ ವಿಷಯವನ್ನು ನಾವು ಮೊದಲು ಹೆತ್ತವರು ತಿಳಿದುಕೊಂಡ್ರೆ ಮಕ್ಕಳಿಗೆ ಅದನ್ನು ತಿಳಿಯಪಡಿಸಲಿಕ್ಕೆ ನಮಗೆ ಸುಲಭ ಆಗ್ತದೆ. ಹಾಗೆ ನಾವು ತಂದೆ ತಾಯಿ ಮನೆಯಲ್ಲಿ ಜಗಳ ಮಾಡಿಕೊಳ್ಳದೆ ಒಳ್ಳೆಯ ರೀತಿಯಲ್ಲಿ ಇದ್ದು, ಮಕ್ಕಳು ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಆದ ಕಾರಣ ಮಗು ಹುಟ್ಟಿದಾಗಿನಿಂದ ದೊಡ್ಡದಾಗುವವರೆಗೆ ತಾಯಿಯನ್ನು ಅನುಕರಿಸ್ತದೆ, ತಾಯಿಯ ರೀತಿ ನೀತಿಗಳನ್ನು ನೋಡಿ ಅದನ್ನೇ ಕಲಿತದೆ. ಆದ ಕಾರಣ ನಾವು ಮೊದಲು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ನಾವು ಅಳವಡಿಸಬೇಕು. ಪ್ರಾತಃ ಕಾಲದಲ್ಲಿ ತಂದೆ ತಾಯಿ ಬೇಗ ಏಳಬೇಕು, ಎದ್ದು ಕೈಕಾಲು ಮುಖ ತೊಳೆದ್ರು ಆದಿತ್ತು, ಸ್ನಾನ ಮಾಡಿದರೆ ಉತ್ತಮ. ಸ್ನಾನ ಮಾಡಿ ನಮ್ಮ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ಸೂರ್ಯ, ಆ ತುಳಸಿಗೆ ನೀರು ಹಾಕಿ ಆ ಸೂರ್ಯ ದೇವರಿಗೆ ನಮಸ್ಕರಿಸಿ ನಂತರ ಅಡಿಗೆ ಕೋಣೆಗೆ ಹೋಗೋದು. ಅಡಿಗೆ ಮಾಡೋದಲ್ಲ, ಮೊದಲು ಆ ಒಲೆಯನ್ನೆಲ್ಲ ಮೊದಲು ಹೊಸ್ತಿಲಿಗೆ ಒಂದು ಚಿತ್ರ ಬಿಡಿಸಿ ಹೂ ಇಟ್ಟು ನಂತರ ಅಡಿಗೆ ಕೋಣೆಗೆ ಹೋಗಿ ನಾವು ಒಲೆಯನ್ನೆಲ್ಲ ಶುಚಿ ಮಾಡಿ ಅಡಿಗೆಯನ್ನು ಮಾಡುವ ವಾಡಿಕೆಯನ್ನು ನಾವು ಮಾಡಿಕೊಳ್ಬೇಕು. ಹಾಗೆ ಮೊದಲಾಗಿ ಬೆಳಿಗ್ಗೆ ನಾವು ದೇವರಿಗೆ ದೀಪ ಇಡ್ತೇವೆ. ಹೂ ಇಟ್ಟು ದೀಪ ಇಡುವಾಗ ಮನೆಯ ಹಿರಿಯರ ಕಾಲು ಮುಟ್ಟಿ ನಮಸ್ಕರಿಸುವ ಒಂದು ವಾಡಿಕೆಯನ್ನು ಸಹ ನಾವು ಹೆತ್ತವರು ಮಾಡಿಕೊಂಡ್ರೆ ಮಗು ಅದನ್ನು ಅನುಕರಿಸ್ತದೆ. ಅಥವಾ ನಮ್ಮ ಮನೆಯಲ್ಲಿ ಹೆತ್ತವರು ಇಲ್ಲದಿದ್ದರೆ ಹೆತ್ತವರ ಒಂದು ಭಾವಚಿತ್ರವನ್ನಾದರೂ ಗೋಡೆಯಲ್ಲಿ ಇಟ್ಟು ದೇವರಿಗೆ ಹೂ ಇಟ್ಟು ನಮಸ್ಕರಿಸಿದ ಹಾಗೆ ಆ ಹೆತ್ತವರ ಫೋಟೋವನ್ನು ಗೋಡೆಯಲ್ಲಿ ಇಟ್ಟಿದ್ರೆ ಅದಕ್ಕೂ ಒಂದು ಹೂ ಇಟ್ಟು ಅವರಿಗೂ ನಮಸ್ಕರಿಸುವುದು ಬಹಳ ಒಂದು ಒಳ್ಳೆಯ ಕ್ರಮ. ನಾವು ಇದನ್ನು ಮಾಡ್ತಾ ಬಂದರೆ ಮಕ್ಕಳು ಖಂಡಿತ ಅದನ್ನೇ ಅನುಕರಣೆ ಮಾಡಿ ಅವರ ಜೀವನದಲ್ಲಿ ಸಹ ಅದನ್ನು ಮಾಡ್ತಾರೆ. ಹಾಗೆಯೇ ನಾವೀಗ ಹೇಳಿದ ಹಾಗೆ ನಾವು ನಮ್ಮ ಸಂಬಂಧಿಕರನ್ನು ಅಂಕಲ್ ಆಂಟಿ ಹೇಳುವುದರ ಬದಲು ಅಪ್ಪ ಅಮ್ಮ ಮಾವ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಹೇಳೋದು ತುಂಬ ಒಳ್ಳೆಯ ವಾಡಿಕೆ. ಆಗ ಮಕ್ಕಳಿಗೆ ಆ ಸಂಬಂಧದ ಅರ್ಥ ಗೊತ್ತಾಗ್ತದೆ. ಹಾಗೆ ಇನ್ನು ಹುಟ್ಟುಹಬ್ಬದ ದಿನ ಕೇಕಿನ ಮೇಲೆ ಮೇಣದ ಬತ್ತಿಯನ್ನು ನಂದಿಸಿ ಹುಟ್ಟುಹಬ್ಬವನ್ನು ಆಚರಿಸಿದ ಬದಲು ದೇವರ ಮುಂದೆ ಒಂದು ತುಪ್ಪದ ದೀಪ ಇಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿ, ಹಾಗೆ ಮನೆಯಲ್ಲಿದ್ದ ಹಿರಿಯರ ಕಾಲು ಮುಟ್ಟಿ ನಮಸ್ಕರಿಸಿ ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ಕೂಡ ಒಂದು ಒಳ್ಳೆಯ ವಾಡಿಕೆ ಆಗಿದೆ. ಹಾಗೆಯೇ ನಾವು ಮಕ್ಕಳನ್ನು ಆದಷ್ಟು ತಪ್ಪು ದಾರಿಗೆ ಇಳಿಯದ ಹಾಗೆ ಎಚ್ಚರಿಕೆಯಿಂದ ನಾವು ನೋಡಿಕೊಳ್ಬೇಕು. ಆದಷ್ಟು ಟಿ ವಿಯಿಂದ ನಾವು ತಾಯಂದಿರು ಸಂಜೆ ಒಂದು ಟಿ ವಿ ಆನಲ್ಲಿಟ್ಟರೆ ರಾತ್ರಿ ಮಲಗೋ ತನಕ ಟಿ ವಿ ನೋಡೋದು, ಮಕ್ಕಳನ್ನು ಮಾತ್ರ ಓದಿ 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 ಹೇಳೋದು, ಇದು ತಪ್ಪು. ನಾವು ಮಕ್ಕಳಿಗೋಸ್ಕರ ಮಕ್ಕಳ ಪರೀಕ್ಷೆ ಸಮಯದಲ್ಲಿ ಮಕ್ಕಳ ಓದಿನ ಸಮಯದಲ್ಲಿ ನಾವು ಕೂಡ ಟಿ ವಿಯನ್ನು ಬಂದ್ ಮಾಡಿ ಮಕ್ಕಳನ್ನು ಓದುವ ಹಾಗೆ ಮಾಡೋದು ನಮ್ಮ ಹೆತ್ತವರಾದ ನಮ್ಮ ಕರ್ತವ್ಯ. ಹಾಗೆ ನಾವು ಆದಷ್ಟು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ, ನಮ್ಮ ಧರ್ಮವನ್ನು ಪ್ರೀತಿಸೋಣ, ನಮ್ಮ ಮಕ್ಕಳನ್ನು ನಮ್ಮ ದೇಶದ ಸಂಪತ್ತನ್ನಾಗಿ ಮಾಡೋಣ. ನಾವು ಎಲ್ಲರಿಗೂ ನಮ್ಮ ಮನೆಯಲ್ಲಿ ಎಲ್ಲ ಕುಟುಂಬದವರೊಡನೆ ಹಾಗೆ ನೆರೆಕರೆಯವರೊಡನೆ ಎಲ್ಲರೊಡನೆ ಪ್ರೀತಿಯಿಂದ ಬಾಳೋಣ. ಹಾಗೆಯೇ ನಾವು ಆದರ್ಶಪ್ರಾಯರಾಗಿ ಬಾಳಿದರೆ ನಮ್ಮ ಮಕ್ಕಳು ಕೂಡ ದೇಶದ ಸಂಪತ್ತಾಗುತ್ತಾರೆ ಎನ್ನುವುದಕ್ಕೆ ಸಂಶಯವಿಲ್ಲ. ಹಾಗೆಯೇ ಈ ಅವಕಾಶಕ್ಕಾಗಿ ನಾನು ವಂದಿಸುತ್ತಾ ನನ್ನ ಎರಡು ಮಾತುಗಳಿಗೆ ಪೂರ್ಣ ವಿರಾಮ ಇಕ್ಕುತ್ತಿದ್ದೇನೆ. ಥ್ಯಾಂಕ್ ಯು. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಬನ್ನಗನೆ ಖುಷಿಯಾಡು ಈ ದೇವಸ್ಥಾನಗೂ ಹೊರೆ ಕಾಣಿಕೆದ ಸಂಪತ್ತು ಇಡೆ ಬರೋಂದಿತ್ತುಂಡು.
ಕುಂಪಲ ಅಂದ ಪನ್ನಾಗ ಪಕ್ಕ ನೆನಪಾಪನೆ ಸತೀಶ್ ಅಣ್ಣನ. ಈ ಕುಂಪಲ ಯಾನ ಸುಮಾರು ಕಾರ್ಯಕ್ರಮಗಳ ಬರ್ತದೆ. ಕುಂಪಲಡು ಒಂಜಿ ಸಾಮಾಜಿಕವಾಯಿನ ಹೆಚ್ಚಾದ ಧಾರ್ಮಿಕತೆಗೆ ಒಂಜಿ ಪ್ರಾಶಸ್ತ್ಯ ಕೊರ್ನ ಒಂಜಿ ಊರಿತ್ತಂಡ ಅವು ಕುಂಪಲ ಅಂದ ಪನ್ರೆಕ್ ಮಸ್ತ್ ಸಂತೋಷ ಆಪುಡು. ಐಟು ಒಂಜಿ ಸಾನ್ನಿಧ್ಯದ ಈ ನಮ್ಮ ದುರ್ಗಾ ಪರಮೇಶ್ವರ ಕ್ಷೇತ್ರ ಒಂಜಿ ಗುರುಕುಲು ಶಿಷ್ಯನಲ್ಲಿತ್ತದು ತುಡರು ಪೊತ್ತಾದು ಕೇನ್ಪೆರಿಗೆ ಈ ತುಡರು ಒಲ್ತು ಬತ್ತಣಂದು ಈ ಪನ್ನೋಡು ಒಂದು ಪನ್ಪೆರಿಗೆ ಆತನಾಗ ಆ ಶಿಷ್ಯ ಪನ್ಪೆಗೆ ಲಕ್ಕದುಂತದು ಗುರುಕುಲ ಉಪುರ ಅಂದು ಎಂಕಲ ಒಂಜಿ ಸಂಶಯ ದಾದ ಅಂದ ಪಂಡ ಎನ್ನ ಪ್ರಶ್ನೆಗೆ ಈರು ಉತ್ತರ ಕೊರಡು ಒಂದು ದಾದ ಅಂದ್ಕೆನ್ನಾಗ ಆ ತುಡರನ್ನು ಬಾಯ್ಡು ಉರ್ತದು ತೆಕ್ಕಾದು ಪನ್ಪೆಗೆ ಗುರುಕುಲೆ ಈ ತುಡರು ಓಡೆ ಪೋತುಣ್ಣದು ಈರು ಪನ್ನೋಡು ಒಂದು ಪಂಡಿಗೆ ದಾದ ಅಂದ ಪಂಡ ಯಾನು ತುಡರಂದು ಪನ್ಪನೆ ನಮ್ಮ ಸಂಸ್ಕೃತಿ ಬತ್ತದುಂಡು ಪೋಪುಂಡು ಆಂಡ ಇತ್ತ ಉಪ್ಪನ ಸಂಸ್ಕೃತಿ ನಮ್ಮಡ ಉಪ್ಪನ ಸಂಸ್ಕೃತಿ ಐನು ಒರಿಪಾದು ಬುಳೆಪಾವನ ಕೆಲಸ ಅವು ನಮ್ಮ ಭಾರತದ ಸಂಸ್ಕೃತಿ ಪನ್ಪಿರ್ತುಲೆ ಭಾರತ ಅಂದ ಪಂಡ ನಮ್ಮ ಅಮ್ಮೇರಿಗೆ ಸಂಸ್ಕೃತಿಯಿಂದ ಪಂಡ ನಮ್ಮ ಅಪ್ಪೆ ಅಂದು ಆ ಸಂಸ್ಕೃತಿನ ಒರಿಪಾದು ಬುಳೆಪಾವನಂಚಿನ ಮಲ್ಲ ಜವಾಬ್ದಾರಿ ನಂಗೆ ಮಾತೆರೆಗ್ಲ ಉಂಡು ದಾಯಂದು ಪಂಡ ದುಂಬುಲ ನಮ್ಮ ಸಂಪತ್ತನ್ನು ಲೂಟಿ ಮಲ್ತೇರು ಇತ್ತೆಲ್ಲ ನಮ್ಮ ಧಾರ್ಮಿಕತೆಗೆ ಹೆಚ್ಚ ಪ್ರಾಶಸ್ತ್ಯ ಆಕರ್ಷಣೆಗಳಾದ ವಿದೇಶದಕ್ಲು ಮಾತ ನಮ್ಮ ಮಂಚಿ ಬರೋಂದುಲ್ಲೇರು ಅಕ್ಲು ನೆನೆತೊಂತೆರಿಗೆ ಏತ ಸಂಪತ್ತದ ಮುಲ್ತ ನಾಶ ಮಂತಡಲ್ಲ ಒವ್ವೆ ಒಂಜಿ ವ್ಯತ್ಯಾಸ ತೋಜೊಂದಿಜ್ಜಿ ಭಾರತಡು ಒಂದು ಇದಕ್ಕಲು ತೋಂತೆರಿಗೆ ಕಡೆಕಕ್ಲೆ ಗೊತ್ತಾಂಡು ಭಾರತನ ನಾಶ ಮಲ್ಪಡು ಒಂದಾಡ ಮುಲ್ತ ಸಂಸ್ಕೃತಿನ ನಾಶ ಮಲ್ಪಡು ಒಂದು ಅಂಚಾದು ಆ ಸಂಸ್ಕೃತಿ ಏಪಲ ನಾಶ ಯಾರಾಯ್ಜಿ ದಾಯಪಂಡ ನಮ್ಮ ಉಲೈ ಆ ಒಂಜಿ ಮನೋಭಾವ ಏಪಲ ಒಪ್ಪುಂಡು ಅರೆಗಲ್ಲೊಡು ತುದೆನು ಮಾತ ತೂಲಿನಿಕ್ಲು ಓಲ್ಲ ಒಂಜಿ ಬೊಟ್ಟು ನೀರು ಉಪ್ಪುಜಿ ಆಂಡ ಆ ತುದೇನು ಒಂಜಾತು ಒಕ್ಕೋದು ಪೋಂಡ ಅಡಿಟು ನೀರು ಉಪ್ಪುಂಡು ಅಂಚೆನೆ ನಮ್ಮೋಲೆಲ್ಲ ಆ ಸಂಸ್ಕೃತಿ ಧರ್ಮ ಮಾತಲ ಉಂಡು ಒಂಜಾತೈಕ್ ಅರೆಗಲದ ಲೆಕ್ಕ ಒಂಜಾತ ಮಬ್ಬುದ ಲೆಕ್ಕವು ಕಬಿದುಂಡು ಆಂಡ ಐನು ಮಾತ ಪಿದೈ ಪಾಡುನ ಕೆಲಸ ಇಂಚಿನ ಶ್ರದ್ಧಾ ಕೇಂದ್ರಲುಡು ಆ ಒಂದುಂಡು ಅಂಚಾದ ಶ್ರದ್ಧಾ ಕೇಂದ್ರ ಅಂದ ಪಂಡ ಒಂಜಿ ಬೂರು ಪೊರ್ಲುಡು ದುಂಬು ಪೋಡು ನಾಡ ಐಕ್ ನಮ್ಮ ಒಂಜಿ ಆಧಾರನ ಊರು ಬೈಕ್ ಆಧಾರ ಊರುಂಡ ಬಾರಿ ಪೊರ್ಲುಡು ಬಿತ್ತು ಪೋಪುಂಡು ಅಂಚೆನೆ ನಮ್ಮ ಅಂತರಂಗದ ಆ ಶಕ್ತಿ ಬುಳೋಡುಂದಾಂಡ ಆತ್ಮೋನ್ನತಿ ಆವುಡುಂದಾಂಡ ಐಕಿಂಚಿನ ಶ್ರದ್ಧಾ ಕೇಂದ್ರಲು ಮುಖ್ಯವಾದಪ್ಪುಂಡು ಆ ಮೂಲ ಕೆಡ್ಡೆ ಸಂಸ್ಕಾರ ತಿಕ್ಕೊಂಡು ನಂಗೆ ಅಪ್ಪೆನಕ್ಲೆ ಕಟ್ ಪಂಡೇರು ಬನ್ನಗನೆ ಆಕೆ ಪಂಡೇರು ಇಡೆ ಬನ್ನಗನೆ ಒಂಜಾತು ಖುಷಿ ಆಪುಂಡು ಒಂದು ದಾಯಂದ್ ಪಂಡ ಆ ಶ್ರದ್ಧಾ ಕೇಂದ್ರಲೊಂದು ಪಂಡ ತುಲೆ ನಮ್ಮ ಕಡಲ ನಂಗೆ ಕೈತಲುಂಡು ಮೂಲು ಸಾಗರುಡು ಆ ಕಡಲಡು ಓಡಲು ಮಾತ ಪೋಂದು ರಾತ್ರಿಡು ಆ ಓಡಲು ಪೋಡು ನಾಡಕ್ಕೆ ಬೊಲ್ಪುಲ ಬೋಡು ಐ ಕಲ್ಪನೆ ದೀಪಸ್ತಂಭ ಅಂದ ನಂಗೆ ಮಾತ ಗೊತ್ತುಂಡು ದೀಪಸ್ತಂಭದ ಮುಖಾಂತರ ಐಕ್ ಬೊಲ್ಪು ತಿಕ್ಕೊಂಡು ಅಂಚಿನ ನಮ್ಮ ಜೀವನೆಲ್ಲ ಎಡ್ಡೆಪ್ಪುಡು ಪೋಡು ಅಂದಾಂಡ ಇಂಚಿನ ಶ್ರದ್ಧಾ ಕೇಂದ್ರಲು ನಂಗೆ ಏಪಲ ಬೆರಿಸಾಯದು ನಂಗೆ ಅನುಗ್ರಹ ಕೊರೊಂದುಪ್ಪುಂಡು ಈ ಶ್ರದ್ಧಾ ಕೇಂದ್ರಲಡು ಒಂಜಿ ಪಾಸಿಟಿವ್ ಎನರ್ಜಿಯಿಂದ ಪನ್ಪಿರ್ತುಲೆ ಧನಾತ್ಮಕವಾಯಿನ ಒಂಜಿ ಶಕ್ತಿ ಸಂಚಯ ನಾವು ಒಂದು ಪುಂಡಿಗೆ ನಮ್ಮ ಕೇಂಡ ನಂಗೆ ದೇವಸ್ಥಾನಕ್ಕೆ ಪೋಯಿಕೊಳ್ಳಿ ಒಂಜಾತ ಮನಸ್ಸು ಖುಷಿ ಆಪುಂಡು ಕೆಲವು ದಿಕ್ಕಡು ಮಾತ ಒಂಜಿ ಐಕ್ ಬೊಡಪ್ಪನ ಸಂಪ್ರದಾಯ ಪುಂಡು ಅಂಗಿ ಪಾಡೊಂದು ಪೋಯರೆ ಬಲ್ಲಿ ಇಂದು ದಾಯಂದು ಪಂಡ ಅಲ್ಪ ಇತ್ತನ ಧನಾತ್ಮಕವಾಯಿನ ಶಕ್ತಿ ನಮ್ಮ ಶರೀರಡವು ಸೇರುಂಡು ಪೊಜ್ಜನಕ್ಲು ಬಂಗಾರ ಪಾಡದು ಪೋಡು ಪನ್ಪೇರು ಕೆಲವೇರು ದಾಯಂದು ಪಂಡ ಅಲ್ಪದ ಆ ಶಕ್ತಿಲು ಬಂಗಾರದ ಮುಖಾಂತರ ಆಕರ್ಷಣೆ ಅದ ಅವು ನಮ್ಮ ಶಕ್ತಿನ ನಮ್ಮ ದೇಹಗೂ ಸೇರುಂಡಿಗೆ ಅಂಚಾದ ಎಡ್ಡೆ ಜೀವನ ಮಲ್ಪಡು ನಮ್ಮ ಸಾರ್ಥಕ ಜೀವನ ಅನುಗ್ರಹಡು ಪೋಡು ನಾಡ ಶ್ರದ್ಧಾ ಕೇಂದ್ರದ ಆ ಒಂಜಿ ಸಾನ್ನಿಧ್ಯ ಖಂಡಿತವಾದ ಬೋಡು ಅಂಚನೆ ಭಕ್ತಿನ ಪನ್ಪೇರೈಕ್ ಭಕ್ತಿಲ ಶ್ರದ್ಧೆಲ ಮುಲ್ಪ ಭಕ್ತಿದ ಸೆಲೆಲ ಉಂಡು ಆ ಶಕ್ತಿದ ನೆಲೆಲ ಉಂಡು ಮರ್ಕಟ ಮಾರ್ಜಾಲ ಭಕ್ತಿಯಿಂದ ಪನ್ಪೇರು ಮರ್ಕಟ ಅಂದ ಪಂಡ ಮಂಗೆ ಮಾರ್ಜಾಲ ಅಂದ ಪಂಡ ಪುಚ್ಚೆ ಆ ಮರ್ಕಟನ ಮಂಗನ ನಂಗೆ ಮಾತಾಡಲ್ಲ ಗೊತ್ತುಂಡು ಮಂಗನ ಕಿನ್ನಿ ಅಪ್ಪೆನ ಕೋತು ಪತೊಂಡು ಗಟ್ಟಿ ಬಜ್ಜಿ ದಡಿಟ್ಟು ಅವು ಏತೇ ಲಾಯ್ಪಡು ಗೆಲ್ಲರ್ದು ಲಾಯ್ಪಡು ಅಥವಾ ತಂಡ ಕಟ್ಟಡಗೂ ಲಾಯ್ಪಡು ಆ ಕಿನ್ನಿ ಬೂರುಜಿ ದಾಯನ್ ಪಂಡ ಅವು ಗಟ್ಟಿ ಬಿಗಿತ್ತು ಪತೊಂಡು ಅಪ್ಪೆನಿ
ಅಂಚನೆ ನಮ್ಮಲ್ಲ ಭಗವಂತನ ಗಟ್ಟಿ ನಮ್ಮ ಏತೆ ಕಷ್ಟ ನಷ್ಟ ಸುಖಲ ಉಪ್ಪುನಗಲ ಆ ಭಗವಂತನ ಗಟ್ಟಿ ಪತನೊಡಿಗೆ ಅಂಚ ಗಟ್ಟಿ ಪತೊಂಡ ಮಾರ್ಜಾಲ ಅಂದ ಪಂಡ ಪುಚ್ಚದ ಕಿನ್ನಿ ತುಲಿ ಮಂಗನ ಕಿನ್ನಿ ಮಂಗನ ಪತೊಂಡು ಪುಚ್ಚದ ಕಿನ್ನಿ ಅಪ್ಪೆ ಪತೊನುಂಡು ಕಿನ್ನಿ ಪತೊನುಜಿ ಆ ಪುಚ್ಚೆ ಕಿನ್ನಿನ ಕಂಟೆಲ್ ದಲ್ಪ ಪತ್ತೊಂದು ಬೋಡೈನ ಅಲ್ಪ ಕೊಣೋದು ಬಿಡ್ಪುಂಡವು ಅಂಚೆನಿದೆ ಆ ಭಗವಂತನ ನಮ್ಮ ಪತ್ತೊಂದಾಂಡ ನಂಗೆ ಬೋಡಾಪುನಂಚಿನ ನಂಗೆ ಇಂಚ ಬೋಡ ಅಂಚ ಅನುಗ್ರಹ ಮಲ್ತದ ಬೋಡಾಪುನಲ್ಪ ಭಗವಂತಿ ದೀಪಿನ ಮನ್ನಂದು ಅಂಚ ಅದು ಆ ಭಕ್ತಿ ಶ್ರದ್ಧೆ ಮಾತ ನಂಗೆ ಬೋಡಾಪುಡು ಒಂದು ಯಾನ ಮೂಲ ಕೇಳುಂಡೆ ಭವಾನಿ ಶಂಕರ ಆರ್ನ ಒಂಜಿ ಮಲ್ಲ ಒಂಜಿ ಸಂಕಲ್ಪ ಪನ್ಪಿರ್ತುಲೆ ಭವ್ಯವಾಯಿನ ದೃಷ್ಟಿ ಓಲುಂಡ ಅಲ್ಪ ದಿವ್ಯವಾಯಿನ ಸೃಷ್ಟಿ ಆಪುಂಡು ಒಂದು ಅಂಚದ ಆಡ ಆ ಮಲ್ಲವಾಯಿನ ಆ ಒಂಜಿ ಆ ದೃಷ್ಟಿ ಇತ್ತು ನಿರ್ದಾವ್ರು ವಿಶಾಲವಾಯಿನ ದೃಷ್ಟಿ ಎಂಕ್ ಮಾತ್ರ ಎಂದು ಅನುಗ್ರಹತ್ ಸಮಾಜಗುಲಂದು ಅನುಗ್ರಹ ಆವಡು ಪನ್ಪುನಂಚಿನ ನೆಲೆಟ್ ಮಾತ್ರ ಎಲ್ಲ ಒಟ್ಟು ಸೇರ್ಸಾದು ಇನಿ ಎಂಕಲ ದೇವಸ್ಥಾನ ಅಂದು ಮಾತೆರೆಗ್ಲ ಒಂಜಿ ಆ ಧನ್ಯತಾ ಭಾವನೆ ಉಂಡು ಒರಿ ಪೊಲ್ಲುನಾಯೇ ಆಡ ಕತ್ತರಿಲ ಉಂಡು ಸೂಜಿಲ ಉಂಡು ಆಯೇ ಕತ್ತೆರ್ತದು ಕುಂಟುನ ಮಾತ ಪಾಡೊಂತೆಗೆ ಆ ಕತ್ತೆರಿನ ಕಾರ್ದಡ್ಡಿಟ್ಟು ಪಾಡೊಂತೆಗೆ ಅಂಚಿನ ಐನು ಮಾತ ಪೊಲ್ಲೊದು ಸೂಜಿಡು ಪೊಲ್ಲೊಂತೆ ಪೊಲ್ಲು ನೆಡ್ದು ಬೊಕ್ಕ ಸೂಜಿನ ಆಗೊಂಜಿ ಟೊಪ್ಪಿತ್ತಂಡು ಆ ಟೊಪ್ಪಿಗೆ ಕಂತ ಒಂತೆಗೆ ಐನು ದೂರೊಡ್ದು ವರಿತು ಒಂತೆಗೆ ಆಯ್ ಬತ್ತಕ್ಕೇನು ಬೇಗೆ ಕತ್ತೆರಿಲ ಸೂಜಿಲ ಒಂಜೇ ಲೆಕ್ಕ ಅಂಡ ಇರು ಕತ್ತೆರ್ತದ ಕತ್ತೆರಿನ ಕಾರ್ದಡ್ಡಿಟ್ಟು ಪಾಡ್ಬಾರು ಸೂಜಿನ ಟೊಪ್ಪಿಡು ದೀಪರು ದಾಯ ಎಂದಕ್ಕೇನಾಗ ಆಯ್ ಉತ್ತರ ಕೊರ್ಪೆಗೆ ಕತ್ತೆರಿ ದಾದ ಬನ್ಪುಂಡು ಒಂದು ಪಂಡ ಮಾತ ಬೇತೆ ಮಲ್ಪುಂಡು ಕತ್ತೆರ್ತದ ಕುಂಟುನು ಪೂರ ಬೇತೆ ಮನ್ಪುಂಡು ಅಂಡ ಸೂಜಿ ಐನು ಮಾತ ಒಟ್ಟು ಮಂತದ್ದು ಪೊಲ್ಲುಂಡು ಮಾತ ಒಟ್ಟು ಮಲ್ಪುಂಡು ಒಂದು ಪನ್ಪೆಗೆ ಐಕಾದ ಆನೈನು ಟೊಪ್ಪಿಡ್ದೀತೆ ಎಂದು ಅಂಚಾದ ಮಾತ ಓಲು ಒಗ್ಗಟ್ಟುಂಡ ಅಲ್ಪ ಹೆಚ್ಚಿನ ಆ ಯಶಸ್ಸು ಹಾಪುಂಡು ಒಂದು ಐಕೊಂಜಿ ಶ್ರೇಷ್ಠವಾಯಿನ ಸ್ಥಾನಮಾನ ಉಪ್ಪುಂಡು ಒಂದು ಈ ಒಂಜಿ ನೆಲಿಟ್ಟು ಯಾನೆ ಹೆಚ್ಚ ಪಾತೆರೆ ಪೊಪ್ಪುಜಿ ಇನ್ನು ಮಾತೃ ಸಂಗಮ ಅಂದು ಯಾನ ಹೆಚ್ಚ ಕಾರ್ಯಕ್ರಮ ಮಾತ ಪೋಂದುಪ್ಪೆ ಆಂಡ ಓಲ್ಲ ಸುರೂತ ದಿನ ಮಾತೃ ಸಂಗಮ ಅಂದು ಯಾನು ಓಲ್ಲ ತೂತುಜಿ ದಾಯಂದು ಪಂಡ ನಮ್ಮ ಭಾರತದ ಸಂಸ್ಕೃತಿ ಅವಿ ಸುರುಕ ಅಪ್ಪೆಗೆ ಸ್ಥಾನ ತುಲೆ ಮಾತೃದೇವೋಭವ ಅಂತ ಪನ್ಪೀರು ಐಡ್ಕ ಪಿತೃದೇವೋಭವ ನಮ್ಮ ಭಾರತಂಚಿನೆ ಭಾರತ ಮಾತೆ ಎಂದು ಪನ್ಪೀರು ಸುರೂಟು ಐಡ್ದಕ ಮಾತ ನಮ್ಮ ಗಂಗೆ ಅದುಪ್ಪು ಗಂಗೆನ ಗಂಗಾ ಮಾತ ಅಂದು ಪನ್ಪ ಭಗವದ್ಗೀತೆನ ಗೀತಾ ಮಾತೆ ಎಂದು ಪನ್ಪ ಅಂಚನೆ ಗಾಯತ್ರಿ ಮಂತ್ರನು ಗಾಯತ್ರಿ ಮಾತೆ ಎಂದು ಪನ್ಪ ನಮ್ಮ ಅಂಚೆ ಮಸ್ತ್ ನಮ್ಮ ಓವುತುಂಡಲ್ಲ ಅಲ್ಲಿ ಐಕ್ ಅಪ್ಪೆನ ಸ್ಥಾನ ನಮ್ಮ ಅಪ್ಪೆನ ಅಕ್ಲೆಗ್ಲ ಜಗನ್ಮಾತೆನ ಸ್ಥಾನ ಕೊಡ್ತಾ ನಮ್ಮ ಜಗನ್ಮಾತೆನ ಪ್ರತೀಕ ಅಂದ ಪಂಡ ಅಂಚಿನ ನಮ್ಮ ಪುಣ್ಯ ಭೂಮಿ ಸ್ವಾಮಿ ವಿವೇಕಾನಂದೆಲ್ಲ ಎಲ್ಲಿಯಪ್ಪನ ಆರ್ನ ನರೇಂದ್ರ ಅಂದು ಪುದರಿತ್ತಂಡು ಬಾಲತ್ತೋಡು ಅಂಚ ಆಯನ ಪೊಪ್ಪ ವಕೀಲಿರತ್ತೀರು ವಿಶ್ವನಾಥ ದತ್ತ ಅಂದು ಅಪ್ಪೆ ಭುವನೇಶ್ವರಿ ದೇವಿಂದು ಒಂಜಿ ದಿನ ವಕೀಲರಾದಿತ್ತನ ಪೊಪ್ಪ ಬಾಲೆನ್ಲೆತ್ತ ಕೇನ್ಬೆರಿಗೆ ಈ ಮಲ್ಲೆನಗ ದಾದ ಅಪ್ಪ ಅಂದು ಕೇನ್ನಕ ಹಯ ಪನ್ಪೆಗೆ ಯಾನು ಕುದುರೆ ಗಾಡಿನ ದೇರ್ಬೆ ಅಂದು ಪನ್ಪೆಗೆ ಆರು ಒಂಜಿ ಕೊರಿಯರಿಗೆ ಯಾನು ವಕೀಲೆದು ಎನ್ನ ಮಗಿ ಕುದುರೆನ ಗಿಡೆಪ್ಪ ಬಾನ ಅಂದು ಕೇನ್ ಪಂಡದು ಒಂಜಿ ಕೊರ್ಪೆರಿಗೆ ಆಯ ಬುಲ್ತೊಂದು ಸೀದಾ ಅಪ್ಪೆನಾಡೆ ಪೋಪೆಗೆ ಬಹುಶಃ ಇನಿ ನಮ್ಮ ಭಾರತದ ಇನಿ ಕುಂಪಲಾಡ ತೂನಗ ಮಾತ ಸೆರಂಗದ ಅಪ್ಪೆನಕ್ಲೇನ್ ತೂದಿಂಕು ಮಸ್ತ್ ಖುಷಿ ಆಂಡು ನಮ್ಮ ಭಾರತದ ಸಂಸ್ಕೃತಿ ಅವತುಲೆ ಆಹಾರ ವಿಹಾರ ಆವಡ್ ನಮ್ಮ ದುತ್ತೈತಾವಡ್ ಪೂರ ಅವು ಸಂಸ್ಕೃತಿಗೆ ಸೇರ್ನ ಅಂಚೆನೆ ಆ ಜೋಕುಲು ಬುಲ್ಪಾಡು ಸುರುಕು ಅಪ್ಪೆಲ್ಲ ಸೆರಂಗದ ಇಟ್ಟು ದೆಂಗುದು ಗುಲ್ಬ ನಂಗೆ ಗೊತ್ತುಂಡು ಅಂಚೆನೆ ಈ ನರೇಂದ್ರೆ ಪೋದ ಅಪ್ಪೆನ ಸೆರಂಗಡು ದೆಗ್ಗದ ಕುಲ್ಲಿಗೆ ದಾದಂದು ಕೆಂಡಲಿಗೆ ಅಪ್ಪೆ ಇಂಕ್ ಅಮ್ಮೆರಿಂಚಿಂಚ ಮಂತೇರು ನೋತೇರು ದಾ ಎಂದಕ್ಕೆ ಎನ್ನಗ ಯಾನಿಂಚಿಂಚ ಉತ್ತರ ಕೊರಿಯ ಅಮ್ಮಗ ಪೊಪ್ಪಗ ಅಂದು ಪನ್ನಗ ತುಲ ಈ ಕುದುರೆ ಗಾಡಿನೇ ದೇರ್ಲ ಅಂದು ಪಂಡದು ಕೈಟ್ ಪತ್ತದು ಲೆತೊಂದು ಪೊಪ್ಪೆರಿಗೆ ದೇವೇರ್ನ ಕೋಣೆಗೆ ಆ ದೇವೇರ್ನ ಕೋಣೆಡು ಒಂಜಿ ಚಿತ್ರಪಟ ಇತ್ತಂಡು ಅವು ಒಂದು ಕೆಡ ನಂಗೆ ಮಾತೆರೆಗಳು ಗೊತ್ತುಂಡು ಶ್ರೀಕೃಷ್ಣ ದೇವಿಯರು ಕುದುರೆನ ಗಿಡಪ್ಪು ನಂಚಿನ ಒಂಜಿ ಚಿತ್ರ ನಮ್ಮ ಮಾತ ತೂತ ಆ ಚಿತ್ರಪಟನ್ ತೋಯ್ಪಾದ ಪಂಡೇರಿಗೆ ಈ ಕುದುರೆನ ಗಿಡಪುಲ ವಾ ಕುದುರೆ ಎಂದು ಪಂಡ ನಮ್ಮ ಭಾರತದ ಸಂಸ್ಕೃತಿದ ಆ ಕುದುರೆದ ಈ ಸಾರಥ್ಯ ಆವಡು ಒಂದು ಅಪ್ಪೆ ಐಕ್ ಪ್ರೋತ್ಸಾಹ ಕೊರಿಯಲ್ಲಿಗೆ ಆ ಬಾಲಕ ನರೇಂದ್ರ ಎಂಚಾಯ್ ಎಂದು ನಂಗೆ ಮಾತೆರೆಗಳು ಗೊತ್ತುಂಡು ಅಂಚಾದ ಆ ಸ್ತ್ರೀ ಶಕ್ತಿಯಿಂದ ಪಂಡ ಐಕ್ ಮಹಾಶಕ್ತಿ ಉಂಡು ಐಕೊಂಜಿ ಪ್ರೇರಣಾ ಶಕ್ತಿ ಉಂಡು
ನಂಗೆ ನಮ್ಮ ಇತಿಹಾಸಲ ತೂಪ ಆ ಶ್ರೇಷ್ಠವಾದ ಶಕ್ತಿ ರಾಜ್ಯಾಡಳಿತ ಮಲ್ತನಂಚಿನ ಸ್ತ್ರೀನಾಗ್ಲೇನ ತೂಪ ಧಾರ್ಮಿಕವಾದ ಸಾಮಾಜಿಕವಾದ ಏತೋ ಜನ ನಮ್ಮ ಇನಿತೂನಗ ನಮ್ಮ ಪ್ರತಿ ಕ್ಷೇತ್ರಡ್ಲ ಸ್ತ್ರೀ ಅಪ್ಪೆನಕ್ಲು ಉಳ್ಳೇರು ಅಂಚಾದಕ್ಲಿಗ ಮಲ್ಲ ಶಕ್ತಿ ಉಂಡು, ಕ್ಷಮೆ ಉಂಡು, ವಾತ್ಸಲ್ಯ ಉಂಡು. ನಮ್ಮ ಜೋಕ್ಲೇನ್ ಮಾತ ಬುಳೆ ಪಾಪ ಆಂಡ ಅಲ್ಪ ನಂಗೆ ಮಮತೆ ಬೋಡಿಗೆ ಜೋಕುಳ್ಡ ವ್ಯಾಮೋಹ ಹತ್ತು ಅಂದು ಏನು ಕುರುಡು ವ್ಯಾಮೋಹ ಅಂತ ಪನ್ಪಿರ್ತುಲಿ. ನಂಗೆ ಮಹಾಭಾರತದ ಮಾತ ಗೊತ್ತುಂಡು. ಗಾಂಧಾರಿ ಆ ಕುರುಕ್ಷೇತ್ರ ಯುದ್ಧ ಆಯ್ನಿಡ್ದ ಬುಕ್ಕ ಕೌರವರ ಮಾತ ಸ್ವಲ್ಪ ಬೇರು 5 ಜನ ಪಾಂಡವರು ಒರಿಪೇರು. ಆ ಪೊರ್ತುಡು ಕೃಷ್ಣಗೊಂಜಿ ಬೇಜಾರಾಪುಣಿಗೆ ಆ 100 ಜನ ಗೌರವರು ಸೈತದೇರು ಆಂಡ ಅಲ್ಲ ಅಕ್ಕಲ್ನ ಅಪ್ಪೆ ಏತು ದುಕ್ಕೊಡುಪ್ಪಲು ಅಲ್ಲಿನ ಪೋದು ಸಮಾಧಾನ ಮಲ್ಪಡು ಒಂದು ಪನ್ನಗ ಪಂಡದು ನೇರ ಪೋಪೆರಿಗೆ ಪೋದು ಗಾಂಧಾರಿ ನಾಡಿ ಪೋಪೆ ಕೃಷ್ಣೆ ಹೋದನಗ ಅಲ್ಲೊಂತೆ ಉದ್ವೇಗುಡು ಪಾತಿರ್ಬಲ್ಗೆ ಕೃಷ್ಣ ಈ ದೇವರಿಂದ ಮಾತೆಲ್ಲ ಕೊಂಡಾಡ್ಬೇರು ಆಂಡ 5 ಜನ ಪಾಂಡವರಿನ ಮಾತ್ರ ಈ ಒರಿಪಾದ ಎನ್ನ ಜೋಕ್ಲಿನ ಮಾತ ಈ ನಿನ್ನ ಮುಖಾಂತರ ಹತ್ಯೆ ಆತಂಡು ಇದು ನ್ಯಾಯನ ಅಂದ ಅಲ್ಕೇನು ಬಲಿಗೆ ಅಪ್ಪ ಕೃಷ್ಣದೇವಿರು ಒಂಜಿ ಉತ್ತರ ಕೊರ್ಪೇರಿಗೆ ಅವು ಮಾತ ಅಂದು ಆಂಡ ಈ ದಾನೆ ಮಲ್ತ ಈ ಕಣ್ಣಿಗೆ ಕುಂಟು ಕಟ್ಟ್ಯ ಆ ಕುಂಟು ಕಟ್ಟನೇರ್ದಾವರ ನಿನ್ನ ಒಂಜಿ ದಿನದ ದೃಷ್ಟಿ ಜೋಕುಲ ಮಿತ್ತು ಬೂರ್ದಿಜಿ ನಿನ್ನ ಅಪ್ಪನ ದೃಷ್ಟಿಯೇ ಬೂರಂದೆ ಉಪ್ಪುನಗ ಭಗವಂತನ ದೃಷ್ಟಿ ಎಂಚ ಬೂರ್ಯರೆ ಸಾಧ್ಯ ಅಂತ ಕೃಷ್ಣ ಉತ್ತರ ಕೊರ್ಪೆಗೆ ದಾಯಪಂಡ ಆ ಅಪ್ಪೆಗೆ ಅಂಚಿನ ಆ ಶಕ್ತಿ ಉಂಡಲಿಗೆ ಅಂಚಾದ ಇತ್ತೆ ನಮ್ಮ ಮಾತ ಆಧುನಿಕತೆ ತೋಂದಿಲ್ಲ ಒಂಜಾತ್ ಅಪ್ಪೆ ಜೋಕುಲ ಸಂಬಂಧ ನಮ್ಮ ಗ್ರಾಮೀಣಡು ಅಂತೆ ಕಡಿಮೆ ಒಂತೆ ನಮ್ಮ ನಗರ ಪಟ್ಟಣ ಅಂಚಿ ತೂನಗ ಜೋಕ್ಲೇನು ಗಾಡಿಡು ನೂಕೊಂದು ಪೋಪನ ದೃಶ್ಯ ಎಲ್ಲ ನಮ್ಮ ತೂಂದು ಉಪ್ಪು ಬಾ ಗಾಡಿಡು ಅದಕ್ಕೆ ನಿಜವಾದ ಏನು ತಟ್ಟೋಡು ಆ ಬಾಂಧವ್ಯ ಉಪ್ಪೋಡು ಆಂಡ ಜೋಕ್ಲೇನು ಕಷ್ಟ ಆಪುಂಡು ಅಲ್ಲಿಗೆ ಅಲ್ಲಿ ಆ ಜೋಕ್ಲೇನು ಗಾಡಿಡು ನೂಕೊಂದು ಪೋಪೇರು ಸಾಮಾನ್ದ ಲೆಕ್ಕ ಕಡೆಕ್ ಆ ಜೋಕುಲ್ದಾದ ಅನ್ಪಾಕ್ಲಿಗೆ ಸಂಬಂಧನೇ ಪೂಜಿತುಲೆ ಈ ಜೋಕ್ಲೆ ಅಕ್ಕೆ ಕಡಪನ್ ಲೆಕ್ಕ ಆ ಪ್ರೀತಿ ಇಜ್ಜಂದಪ್ಪನಾಗ ಅಕ್ಲೇನು ವೃದ್ಧಾಶ್ರಮಗ್ಲ ಪಾಡ್ಬೇರು ಒಂಜಿ ದಿನ ಬರ್ತಿ ಒಂಜಿ ಅಪ್ಪೆ ಐತೆ ಮಾತ ಎಲ್ಲೆಲ್ಲೇ ಜೋಕ್ಲೆಲ್ಲ 2-3 ವರ್ಷದೆಲ್ಲ ನರ್ಸರಿ ಸ್ಕೂಲ್ ಪನ್ಪೇರು ಅಣ್ಣ ಒಂಜಿ ದಿನ ಅಂಚನೆ ಆ ಬಾಲೆನಲ್ಲಿ ತೊಂದು ಪೋನಾಗ ಬಾಲೆ ಪ್ರಶ್ನೆ ಪಾಡುಣಿಗೆ ಅಪ್ಪೆಡ ದಾದ ಅಂದ ಪಂಡ ಅಪ್ಪೆತುಲ್ಲ ಇರು ATM ಕಾರ್ಡ್ ಉಂಡು ಐನು ಇಲ್ಲೊರ್ತಿ ಕೆಲಸದಲ್ಲಿತ್ತಲ್ಲ ಆ ATM ಕಾರ್ಡ್ ಇರ್ಡ ಉಂಡು ಅಂಚನೆ ಗೋದ್ರೇಜಿದ ಕೀ ಈರ್ಡುಂಡು ಚೂರು ಮಲ್ಲ ಇತ್ತನ ಬಾಲೆ ಗೋದ್ರೇಜಿದ ಕೀಲ ಈರ್ಡ ಉಂಡು ಆಂಡ ಏನನ್ನು ಮಾತ್ರ ದಾಯೆ ಆ ಕೆಲಸದಾಳ್ಡ ಕೊರ್ಪರು ಐನ್ಕೆ ಆ ಬಾಲೆ ಪನ್ಪುಂಡು ಐಂದಾಯ ಈರೆ ದಿವನ್ ಬರಂದಕ್ಕೆ ಎನ್ನಾಗ ಐಂದಾಯ ಈರ್ ಕೆಲಸದಾಳ್ಡ ಕೊರ್ಪು ಜರಂದಕ್ಕೆ ಎನ್ನಾಗ ಅಲ್ಲಿ ಪನ್ಪಲ್ಲಿಗೆ ಐಟು ಮಾತಾಡಿ ಸುವಸ್ತುಪ್ಪುಂಡು ಗೋದ್ರೇಜುಡು ATM ಕಾರ್ಡ್ ಆಳ್ಕೊಂಡು ಎಂಚಾಪುಂಡು ನಮ್ಮ ಸಂಪತ್ತು ಮಾತ ಪೋಂಡ ಅಪ್ಪಾಗ ಬಾಲೆ ಉತ್ತರ ಪಿರ ಪ್ರಶ್ನೆ ಪಾಡೋಣಿಗೆ ಅಪ್ಪಾಗ ಅವು ಮಾತ ಈರ್ ದಿವನ್ ಬರು ಆಂಡ ಏನನ್ನು ಮಾತ್ರ ದಾಯೆ ಕೆಲಸದಾಳ್ಡ ಕೊರ್ಪರು ಅಂದು ಬಾಲೆ ಪ್ರಶ್ನೆ ಪಾಡೋಣಿಗೆ ಎಂಚಾದು ಪುತು ಲೆಪ್ಪೆಗೆ ಅಂಚ ನಮ್ಮ ಎಡ್ಡೆಂತನ ಸಂಸ್ಕಾರ ಅಕ್ಲಿಗೆ ಸಂಸ್ಕೃತಿ ಎಡ್ಡೆಂತನ ವಿಷಯ ಅಕ್ಲಿಗೆ ಕೊರಂಡ ಜೋಕುಲುಂದು ಬಣ್ಣ ಪಜ್ಜಿ ಬಣ್ಣದ ಲೆಕ್ಕ ನಮ್ಮ ಪಜ್ಜಿ ಬಣ್ಣಗೆ ಕಲ್ಲು ದಕ್ಕಂಡ ಅವು ಅಂಟದ ಕುಲ್ಲುಂಡು ಅಂಚಿನ ಅಕ್ಲಿಗೆ ಎಡ್ಡೆ ಕೊಂಡ ಎಡ್ಡೆಲ್ಲ ಸ್ವೀಕಾರ ಮಲ್ಪ ಹಾಳನ್ನು ಕೊಂಡ ಹಾಳನ್ನ ಸ್ವೀಕಾರ ಮಲ್ಪ ಅಂಚಾದ ಅನುಕರಣೆ ಮಲ್ಪಿರು ಜೋಕ್ಲು ಹೆಚ್ಚಾದ ಅಂಚಾದ ನಮ್ಮ ಎಡ್ಡೆಪ್ಪದ ಸಾಧಿನ ತೋಜಾಂಡ ನಮ್ಮ ಪೀಳಿಗೆಲ್ಲ ಎಡ್ಡೆ ರೀತಿಡು ಸಾಗುಡು ಪಂಡೊಂದು ಸೇರ್ದಿಂಚಿ ಮಾತೆರೆಗಿಲ್ಲ ಶಿವ ಅಂದ ಪಂಡ ಮಂಗಳಕರ ಅಂದರ್ಥ ಆ ಶಿವನ ಸಾನ್ನಿಧ್ಯ ಮಾತೆರೆಗ್ಲ ಎಡ್ಡೆಪ್ಪು ಕೊರಡು ಏನು ಕುಪ್ಪಲ ಸತೀಶ್ ಅಣ್ಣಗ ಒಂಜಿ ಅಭಿನಂದನೆ ಕೊರಡು ಇನಿ ಜಿಲ್ಲೆದ ಅಧ್ಯಕ್ಷ ಸ್ಥಾನನು ಅವರು ಪಡೆಯೊಂದಿರು ಅಂಚನೆ ಇನಿ ಅಪ್ಪೆಗ್ಲ ಒಂಜಿ ಸ್ಥಾನ ಕೊರಿಯರು ದೀಪನು ತುಡರನು ಪೊತ್ತಾಯಿರು ಕೃಷಿನ ಅಂಕುತುಲೆ ಒಂಜಿ ಕೃಷಿ ನಾನು ಒಂಜಿ ಸೈನಿಕಿರು ನಮ್ಮ ದೇಶದ ರಡ್ಡು ಮಲ್ಲ ಮಹಾಶಕ್ತಿಲು ಅಂಚನೆ ಆ ಕೃಷಿಗೆ ಪ್ರಾಶಸ್ತ್ಯ ಕೊರ್ರೆ ಬೇಡದ ಅಪ್ಪೆನ ಕೈಟ್ ದೀಪನು ಪೊತ್ತಾಯಿರು ಅಪ್ಪೆಲ್ಲ ಪಂಡೇರು ಎನ್ನ ಮಗೆ ಇನ್ನು ಮುಂದರ್ತಂದು ಪೋಪಿಂದು ಪ್ರವೀಣಣ್ಣೆಲ್ಲ ಪಂಡೇರು ಅಂಚಾದು ಆ ಅಂಚಿನ ಆದರ್ಶ ನಂಗೆ ಪುರವು ಆ ಆದರ್ಶ ಜೀವನ ಮಲ್ತಂಡ ಅವು ನಮ್ಮ ಪೀಳಿಗೆಗಳ ಹಸ್ತಾಂತರ ಆಪುಂಡು ಆ ಮೂಲಕ ಸುದೃಢ ಸಮಾಜ ನಿರ್ಮಾಪುಂಡು ರಾಷ್ಟ್ರೋತ್ಥಾನ ಆಪುಂಡು ಒಂದು ಪಂಡಂದು ವೇದಿಕೆಡು ಇತ್ತನ ಮಾತ ಅಪ್ಪೆನಕ್ಲೆಲ್ಲ ನನರ ನೆನಪು ಅಂತಂದು ಸೇರ್ದಿಂಚಿ ನಿಕ್ಲೆಲ್ಲ ಪೂರೆರೆಗ್ಲ ಆ ಪ್ರೀತಿನ ಪಟ್ಟೊಂದು ಈ ಸಾನ್ನಿಧ್ಯ ಮಾತೆರೆಗ್ಲ ಎಡ್ಡೆಪ್ಪನು ಕೊರಡು
ಸಮಾಜ ಧೀಶಕ್ತಿಡು ಮುಂದುವರಿಯೋಡನ್ನು ಪಣ್ಣಂದು ಎನ್ನ ಪಾತಿರಂತಾಪೆ ಜೈ ಗುರುದೇವ್. ಇದ ಅನುಗ್ರಹ ತಿಕ್ಕೊಂಡಾಂಡ ಸುರುಕು ಅಪ್ಪೆಲ್ಲನ ಅನುಗ್ರಹ ದೃಷ್ಟಿ ತಿಕ್ಕೊಡಿಗೆ ಅಂಚಾದ ಪುಣ್ಯದ ಭೂಮಿಡು ಶಿವನ ಮಂಗಳಕರವಾಯಿನಚಿನ ಈ ಅನುಗ್ರಹ ಸದಾ ಕಾಲ ಮಾತರಿಗಳ ತಿಕ್ಕಡು ಪಂಪಿನಚಿನ ಆಶೀರ್ವಾದದ ಮದಿಪು ಕೊರ್ನಂಚಿನ ಒಡಿಯೂರು ಶ್ರೀ ಕ್ಷೇತ್ರದ ಗುರುದೇವದತ್ತ ಸಂಸ್ಥಾನಂದ ಪರಮ ಪೂಜ್ಯ ಶ್ರೀ ಶ್ರೀ ಮಾತಾನಂದಮಯ್ಯರಿಗೆ ಪೆರಪ್ಪ ಜೋರಾಯಿನ ಕೈತಾಟಿದೊಟ್ಟುಗು ಉಡಲ್ ದಿಂಜಿರಿ ಸೊಲ್ಮೆನ ಸಂದೈತ ಬಂದೊಂದಲ ಬಂಧುಲ ಪ್ರತಿ ಒಂಜಿ ವಿಚಾರಲೆಡಕ್ಲೆಲ್ಲೆತ್ತದ ಮಾನಾದಿಗೆ ಸಂದೈತ ಮಲ್ಪನಂಡ ಕುಂಪಲ ಪ್ರತಿ ಸರ್ತಿಲ ಧರ್ಮದ ಚಟುವಟಿಕೆ ವಿಶೇಷತೆ ಮೆರೆಪುನಂಚಿನ ಒಂದು ಪುಣ್ಯದ ಊರು ಅಂಚಾದ ಇನಿತ ಈ ಶಿವಪುರತ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಬ್ರಹ್ಮಕಲಶೋತ್ಸವಡ್ ಮಾತೃ ಸಂಗಮದ ಮುಖೇನ ನನೊಂಜು ಪೆಂಚ ದುಂಬತ್ತದಿ ಒಂದು ನನಾತ ಎತ್ತರದ ಸಂಗತಿಲಿಡ ವಿಶೇಷತೆನೆ ಮೆರೆದನು ಪಣ್ಣೆಂಡಾಡ ತಪ್ಪಾವದ್ ಬಂಧುಲೆ ಅಪ್ಪೆಲ್ಲನ ಮನಸ್ಸಿ ಎಂಚಾ ಪನ್ಪುನೇನೆ ಇನಿ ಮಾತೃ ಸಂಗಮದ ಈ ಕೂಡು ಕಟ್ಟಿಡ ನಮ್ಮ ತೆರೆಯೋಂಡ ನನ್ನ ದುಂಬತ್ತಾದ ಕಾರ್ಯಕ್ರಮನು ಮುಗಿತಲದ ಚುಕ್ಕಿದಡಿಗೆ ಪೋಕ ಮಾತೃ ಸಂಗಮದ ಈ ಒಂಜಿ ಧಾರ್ಮಿಕ ಸಭೆಗೆ ಮುಗಿತಲದ ಚುಕ್ಕಿದ ಪಾತ್ರದಿಯರೊಲ್ಲೆರು ಶ್ರೀಮತಿ ಲೋಲಾಕ್ಷಿ ನಾಗೇಶ್ ಶೆಬೆರ ತುಳುಟು ನಿರೂಪಣೆ ಮಲ್ತಿನಂಚಿನ ಶ್ರೀಮತಿ ಬಬಿತಾ ಲತೇಶ್ ಟಿವಿ ನಿರೂಪಕಿ ಬೊಕ್ಕ ತುಳು ನಿರೂಪಕಿ ಆದು ಪುನಃ ಮೇರೆಗೆ ಎಂಕುಲು ಕ್ಷೇತ್ರದ ಪರವಾದಲ ಬ್ರಹ್ಮ ಕಲಶೋತ್ಸವದ ಪರವಾದಲ ಒಂಜಿ ಸನ್ಮಾನ ಸ್ಮರಣಿಕೆ ಬೊಕ್ಕ ಶಾಲನ್ ಕೊರೆರ ಯಾನ್ ವೇದಿಕೆಗೆ ಲೆತ್ತೊಂದುಲ್ಲ. ತರಬಗ್ಗಾದು ಊರುದ ಮಾತಾ ದೈವ ದೇವಲೆ ಮನಸಾರೆ ನೆನೆತೊಂದು ಗುರು ಹಿರಿಯರನ ಆಶೀರ್ವಾದದೆ ತಂದು ವೇದಿಕೆಡ ಆಸರಾತಿನ ತಮ್ಮ ದಿವ್ಯ ಉಪಸ್ಥಿತಿಡು ಪುನಃ ಮಾತಾಜಿನ ಚರಣಗ್ ಅಡ್ಡ ಬೂರೊಂದು ಇನ್ನಿತ ವೇದಿಕೆಡು ಪುನಃ ಪೂರಾ ಗಣ್ಯರೇಗ್ಲ ನಮಸ್ಕಾರ ಮಲ್ತೊಂದು ಸಭೆಗೆ ಬೈದಿನಂಚಿನ ಪೂದಾ ಸಭೆಕೆರೆಗ್ಲ ವಂದನೆ ಮಲ್ಪೊಂದು ಇನ್ನಿತ ಈ ಮುಗಿತಲದ ಚುಕ್ಕಿಗೆ ಯಾನ್ ಬೈ ಉಂತೊಂದುಲ್ಲ ಇನಿಕು ಸುರುತ್ತಾದ ಇನಿ ನಮ್ಮ ಕುಂಪಲದ ಮಣ್ಣಿಗೆ ತಮ್ಮ ದಿವ್ಯ ಉಪಸ್ಥಿತಿಡು ನಮಕ್ ಮಾತಾ ಎಡ್ಡೆಪ್ಪುದ ನಾಲ್ ಪಾತೆರ ಪಂಡದು ನಮ್ಮ ಉಡಲು ಮನಸ್ಸಿಗೆ ಸಂತಸ ಕೊರಿನ ಶ್ರೀ ಗುರು ದೇವದತ್ತ ಸಂಸ್ಥಾನದ ಒಡಿಯೂರು ಸಂಸ್ಥಾನ ಕ್ಷೇತ್ರ ಒಡಿಯೂರದ ಪರಮ ಪೂಜ್ಯ ಶ್ರೀ ಮಾತಾನಂದಮಯಿ ಮೇರೆಗೆ ಕ್ಷೇತ್ರದ ಪರವಾದ ಬೊಕ್ಕ ಬ್ರಹ್ಮ ಕಲಶ ಸಮಿತಿದ ಪೂರಾ ಅಧ್ಯಕ್ಷರು ಬೊಕ್ಕ ಸದಸ್ಯರನ ಪರವಾದ ಯಾನ್ ಉಡಲು ಜಿಂಜಿನ ಸೊಲ್ಮೆನು ಸಂದಾಯತ ಮಲ್ತೊಂದುಲ್ಲ. ಅಂಚೆನೆ ಇನಿತ ಲೇಸಡ್ ಉದಿಪನ ಮಲ್ತಿನ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ ಪ್ರಗತಿಪರ ಕೃಷಿಕೇರಿ ಮೆರೆಗ್ಲ ಯಾನ್ ಪೂರ ಕ್ಷೇತ್ರದ ಪರವಾದಲ ಬ್ರಹ್ಮ ಕಲಶೋತ್ಸವದ ಸಮಿತಿದ ಪರವಾದಲ ಯಾನ್ ಉಡಲು ಜಿಂಜಿನ ಸೊಲ್ಮೇಲು ಸಂದಾಯತ ಮಲ್ತೊಂದುಲ್ಲ. ಅಂಚಿನ ಬೈದಿನಂಚಿನ ಶ್ರೀಮತಿ ನೀನಾ ಸಂದೇಶ್ ಶೆಟ್ಟಿ ಎಇ ಮೆಸ್ಕಾಂ ಉಳ್ಳಾಲ್ ಮೆರೆಗ್ಲ ಯಾನ್ ಪೂರ ಸಮಿತಿದ ಪರವಾದ ಉಡಲು ಜಿಂಜಿನ ಸೊಲ್ಮೆಲೆನ್ ಸಂದಾವಂದುಲ್ಲ. ಶ್ರೀಮತಿ ಮಂಜುಳಾ ರಾವ್ ಅಧ್ಯಕ್ಷರು ಬಿಜೆಪಿ ಮಹಿಳಾ ಮೋರ್ಚಾ ದಕ್ಷಿಣ ಕನ್ನಡ ಮೆರೆಗ್ಲ ಯಾನ್ ಪೂರೇನಲ ಪರವಾದ ಯಾನ್ ಧನ್ಯವಾದವನ್ನು ಸಂದಾಯಂತುಲ್ಲ. ಶ್ರೀಮತಿ ಸೌಮ್ಯ ರವೀಂದರ್ ಶೆಟ್ಟಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಮೇರೆಗೆ ನಮ್ಮ ಪರವಾದ ನಮ್ಮ ಕ್ಷೇತ್ರದ ಪರವಾದ ಯಾನ್ ಸೊಲ್ಮೆಲೆನ್ ಸಂದಾಯತ ಮಲ್ತೊಂದುಲ್ಲ. ಶ್ರೀಮತಿ ಮಮತಾ ಸತೀಶ್ ಅಧ್ಯಕ್ಷರು ಬಾಲಕೃಷ್ಣ ಮಹಿಳಾ ಸಮಿತಿ ಮೆರೆಗ್ಲ ಕ್ಷೇತ್ರದ ಪರವಾದಲ ಬ್ರಹ್ಮಕಲಶೋತ್ಸವ ಸಮಿತಿದ ಪೂರಾ ಸದಸ್ಯರು ಅಧ್ಯಕ್ಷರು ಪೂರಾ ಸೊಲ್ಮೆಲೆನ್ ಸಂದಾಯತ ಮಲ್ತೊಂದುಲ್ಲ. ಶ್ರೀಮತಿ ಸುಲೋಚನಿ ಟೀಚರ್ ಅಧ್ಯಕ್ಷರು ಕುಲಾಲ ಮಹಿಳಾ ಘಟಕ ಕೊಲ್ಯ ಮೇರೆಗೆ ನಮ್ಮ ಕ್ಷೇತ್ರದ ಪರವಾದಲ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರು ಸರ್ವ ಸದಸ್ಯರನ್ನ ಪರವಾದಲ ನಾನು ವಂದನೆ ಸಲ್ಲಿಸ ಹೊಂದಿಲ್ಲ.